ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತು ನಮ್ಮ ಜಿಲ್ಲೆ ಜೊತೆಗೆ ನಮ್ಮ ರಾಜ್ಯ ಹೆಮ್ಮೆ ಪಡುವಂತಹ ಒಂದು ವಿಚಾರ, ಹೆಮ್ಮೆ ಪಡುವಂತೆ ಮಾಡಿದಂತಹ ಒಂದು ಶಿಕ್ಷಣ ಸಂಸ್ಥೆ. ಆ ಶಿಕ್ಷಣ ಸಂಸ್ಥೆಯ ಬಗ್ಗೆ ನಾನು ಮಾತನಾಡ್ತಿದ್ದೇನೆ. ಜೊತೆಗೆ ಆ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಕೂಡ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಗೊತ್ತಿದೆ, ನಮ್ಮ ಕರಾವಳಿ ಭಾಗ ಅಂತ ಬಂದಾಗ ಇದು ವಿದ್ಯಾವಂತರ ಭಾಗ, ವಿದ್ಯಾವಂತರ ಜಿಲ್ಲೆ, ಬುದ್ಧಿವಂತರ ಜಿಲ್ಲೆ ಅನ್ನುವಂತಹ ಮಾತುಗಳು ಇದಕ್ಕೆ ಸಾಕ್ಷಿ ಎಂಬಂತೆ ಇಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಅತ್ಯದ್ಭುತವಾಗಿರುವಂತಹ ಅನೇಕ ಶಿಕ್ಷಣ ಸಂಸ್ಥೆಗಳಿವೆ. ಅದರಲ್ಲೂ ಕೂಡ ದೇಶದಲ್ಲಿ ಅತ್ಯುನ್ನತ ಶಿಕ್ಷಣಗಳಿಗೆ ಹೆಸರುವಾಸಿಯಾಗಿರುವಂಥದ್ದು ನಮ್ಮ ಹೆಮ್ಮೆಯ ಜೈನ ಕಾಶಿ ಅನ್ನುವಂತಹ ಮೂಡಬಿದ್ರೆಯಲ್ಲಿ ಇರುವಂತಹ ಒಂದು ಅದ್ಭುತವಾಗಿರುವಂತಹ ಶಿಕ್ಷಣ ಸಂಸ್ಥೆ. ಆ ಶಿಕ್ಷಣ ಸಂಸ್ಥೆಯಿಂದ ಇದೀಗ ಜೈನ ಕಾಶಿಗೆ ವಿದ್ಯಾಕಾಶಿ ಅನ್ನುವಂತಹ ಹೆಸರು ಕೂಡ ಬಂದಿರುವಂತದ್ದು ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಅದೇ ರೀತಿ ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ರಂಗದಲ್ಲಿ, ಜೊತೆಗೆ ವೈದ್ಯಕೀಯ ರಂಗದಲ್ಲಿ, ಜೊತೆಗೆ ಕ್ರೀಡಾ ಕ್ಷೇತ್ರದಲ್ಲಿ ಅತ್ಯದ್ಭುತವಾಗಿರುವಂತಹ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಸಾಧಕರನ್ನ ನಮ್ಮ ಜಗತ್ತಿಗೆ ಪರಿಚಯಿಸಿದಂತಹ ಒಂದು ಅದ್ಭುತವಾಗಿರುವಂತಹ ಹೆಮ್ಮೆಯ ಶಿಕ್ಷಣ ಸಂಸ್ಥೆ ಇದೀಗ ಮತ್ತೊಂದು ಹೆಮ್ಮೆಯ ಕೆಲಸವನ್ನ ಮಾಡಿದೆ. ನಮ್ಮ ಕರಾವಳಿ ಭಾಗ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳಿಕೊಳ್ಳುವಂತಹ ಒಂದು ಸಾಧನೆಯನ್ನ ಕೂಡ ಸತತ 5ನೇ ಬಾರಿಗೆ ಮಾಡ್ತಾ ಇದೆ. ಈ ವಿಶೇಷ ಕಾರ್ಯಕ್ರಮದ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ಈ ವಿಶೇಷತೆಯ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ವಿಶೇಷ ಕಾರ್ಯಕ್ರಮ ಆಳ್ವಾಸ್ ಸ್ಪೋರ್ಟ್ಸ್ ಫೈಟ್ 2022 ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಅದ್ಭುತವಾಗಿರುವಂತಹ ಒಂದು ಕ್ರೀಡಾ ಕ್ಷೇತ್ರದ ಸಾಧಕರಿರುವಂಥವರು, ಜೊತೆಗೆ ಯುವಕರಿಗೆ ಒಂದು ಸ್ಫೂರ್ತಿ ಅನ್ನುವಂತಹ ಹೆಸರು ಕೂಡ ಹೌದು. ಆ ದೃಶ್ಯಗಳನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ಖುಷಿ ಆಗುತ್ತೆ. ಮತ್ತೆ ಇಂತಹ ಕ್ಷಣಗಳನ್ನ ನಾವು ನೋಡ್ಲಿಕ್ಕೆ ಇದೆಯಾ ಅನ್ನುವಂತಹ ವಿಚಾರಗಳ ನಡುವೆ, ಪ್ರಶ್ನೆಗಳ ನಡುವೆ ಎಸ್ ನೋಡ್ಲಿಕ್ಕಿದೆ, ಏನು ದೂರದಲ್ಲಿಲ್ಲ. ಇದೇ ಜನವರಿ 4ರಿಂದ 7ರ ತನಕ ನಮ್ಮ ಕರಾವಳಿ ಭಾಗದಲ್ಲಿ, ಅದರಲ್ಲೂ ಕೂಡ ನಮ್ಮ ಹೆಮ್ಮೆಯ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಅತ್ಯದ್ಭುತವಾಗಿರುವಂತಹ ಒಂದು ಸ್ಪೋರ್ಟ್ಸ್ ಮೀಟ್ ನಡೀಲಿಕ್ಕಿದೆ. ಆ ವಿಚಾರದ ಬಗ್ಗೆ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದೇನೆ. ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅತ್ಯದ್ಭುತವಾಗಿರುವಂತಹ ಸಾಧನೆಯನ್ನ ಮಾಡಿ ಸಾಂಸ್ಕೃತಿಕ ಲೋಕವನ್ನೇ ನಮ್ಮ ಧರೆಗಿಳಿದು ಬಂದಂತೆ ಮಾಡಿರುವಂತಹ ಒಂದು ಆಳ್ವಾಸ್ ಶಿಕ್ಷಣ ಸಂಸ್ಥೆ. ಆ ಶಿಕ್ಷಣ ಸಂಸ್ಥೆ ಕ್ರೀಡಾ ಕ್ಷೇತ್ರ ಕೂಡ ಅತ್ಯದ್ಭುತವಾಗಿರುವಂತಹ ಕೊಡುಗೆಗಳನ್ನ ಕೊಟ್ಟಿದೆ. ಅತ್ಯದ್ಭುತವಾಗಿರುವಂತಹ ಸಾಧಕರನ್ನ ನಮ್ಮ ಸಮಾಜಕ್ಕೆ ಪರಿಚಯಿಸಿದೆ. ಮತ್ತೊಮ್ಮೆ ನಮ್ಮ ದೇಶದಲ್ಲಿ ದೇಶಕ್ಕೆ ಅತ್ಯದ್ಭುತವಾಗಿರುವಂತಹ ಕ್ರೀಡಾ ಕ್ಷೇತ್ರದ ಸಾಧಕರನ್ನ ಪರಿಚಯಿಸಲು ಹೊರಟಿದೆ. ಅದಕ್ಕೂ ಕೂಡ ಮೊದಲನೇದಾಗಿ 81ನೇ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯ ಅಥ್ಲೆಟಿಕ್ ಚಾಂಪಿಯನ್ಶಿಪ್ 2022 ಇದೆ ಜನವರಿ 4ರಿಂದ 7ನೇ ತಾರೀಕಿನವರೆಗೆ ನಡೀಲಿಕ್ಕಿದೆ. ಆಳ್ವಾಸ್ ಕಾಲೇಜಿನ ಒಂದು ಅತ್ಯದ್ಭುತವಾಗಿರುವಂತಹ ಸಹಯೋಗದಲ್ಲಿ ಮೂಡಬಿದ್ರೆಯ ಸ್ವರಾಜ್ ಮೈದಾನದಲ್ಲಿ ಒಂದು ಅತ್ಯದ್ಭುತವಾಗಿರುವಂತಹ ಕಾರ್ಯಕ್ರಮ ನಡೀಲಿಕ್ಕಿರುವಂಥದ್ದು ನಮಗೆಲ್ಲರಿಗೂ ಕೂಡ ಹೆಮ್ಮೆ ತರುವಂತಹ ವಿಚಾರ. ನಮ್ಮ ಜೊತೆ ಸ್ವತಃ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು, ಸಾಂಸ್ಕೃತಿಕ ಲೋಕದ ರಾಯಭಾರಿ, ಜೊತೆಗೆ ವೈದ್ಯರಾಗಿಯೂ ಕೂಡ, ಜೊತೆಗೆ ಸಾಮಾಜಿಕ ಕಳಕಳಿಯುಳ್ಳಂತಹ ಹೆಮ್ಮೆಯ ಸಾಧಕರಾಗಿಯೂ ಕೂಡ, ಶಿಕ್ಷಣ ಕ್ಷೇತ್ರದ ತಜ್ಞರಾಗಿಯೂ ಕೂಡ, ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿಯೂ ಕೂಡ ನಮ್ಮ ಜೊತೆ ಇರುವಂತಹ ವ್ಯಕ್ತಿ, ಆತ್ಮೀಯವಾಗಿರುವಂತಹ ಸ್ವಾಗತ ಡಾಕ್ಟರ್ ಎಂ ಮೋಹನ್ ಆಳ್ವಾರ್ಗೆ. ನಮಸ್ತೆ ಸರ್. ಹೆಮ್ಮೆಯಾಗುತ್ತೆ ಸರ್. ಮೊದಲದಾಗಿ ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್ ನಾನು ಹೇಳ್ತಾ ಇದ್ದೇನೆ. ಕಾರಣ ಈ ಕೊರೋನಾ ಅನ್ನುವಂತಹ ಭಯ ಆತಂಕಗಳ ನಡುವೆ ನಮ್ಮ ಜೀವನ ಹೋಗಿತ್ತು ಅನ್ನುವಂತಹ ವಿಚಾರಗಳ ನಡುವೆ ವಿದ್ಯಾರ್ಥಿ ಜೀವನ, ಜೊತೆಗೆ ಯುವ ಶಕ್ತಿಯು ಕೂಡ ಎಲ್ಲೋ ಕಳೆದು ಹೋಗ್ತಾ ಇದೆ ಅನ್ನುವಂತಹ ವಿಚಾರಗಳ ನಡುವೆ ತಾವು ಒಂದು ಒಳ್ಳೆಯ ಸುದ್ದಿಯನ್ನ ಕೊಟ್ಟಿದ್ದೀರಾ. ಮತ್ತೊಮ್ಮೆ ಮೋಹನ್ ಆಳ್ವಾ ಅವರು ಒಂದು ಫಿನಿಕ್ಸ್ ಹಕ್ಕಿಯಂತೆ ಬಂದಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಸಾಂಸ್ಕೃತಿಕ ಲೋಕ ಆ ರಂಗವನ್ನ ನಾವು ನೋಡಿದ್ದೆ ಮೋಹನ್ ಆಳ್ವಾ ಅವರ ಆಳ್ವಾಸ್ ವಿರಾಸತ್ ಆಳ್ವಾಸ್ ನುಡಿಸಿರಿಯಿಂದ. ಜೊತೆಗೆ ಅತ್ಯದ್ಭುತವಾಗಿರುವಂತಹ ಕ್ರೀಡಾ ಕ್ಷೇತ್ರದ ಸಾಧಕರನ್ನ ನಾವು ನೋಡಿರುವಂತದ್ದೇ ಮೋಹನ್ ಆಳ್ವಾ ಆಳ್ವಾಸ್ ಕಾಲೇಜಿನಿಂದ. ಮತ್ತೊಮ್ಮೆ ಅದೇ ಒಂದು ಅದ್ಭುತವಾಗಿರುವಂತಹ ಕ್ಷಣಕ್ಕೆ ನಮ್ಮ ಆಳ್ವಾಸ್ ಕಾಲೇಜ್ ಸಾಕ್ಷಿ ಆಗ್ತಾ ಇದೆ, ಜೊತೆಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದೆ, ಹೆಮ್ಮೆ ಆಗ್ತಾ ಇದೆ ಸರ್. ಈ 81ನೇ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯ ಅಥ್ಲೆಟಿಕ್ ಚಾಂಪಿಯನ್ಶಿಪ್ 2022 ಏನ್ ಸರ್, ಏನಿದು, ಯಾತಕ್ಕೋಸ್ಕರ, ಏನು ಉದ್ದೇಶ? ಯಾಕಂದ್ರೆ ಎಲ್ಲರೂ ಕೂಡ ಮಲಗಿದ್ದಾಗ ತಾವು ಎದ್ದಿದ್ದೀರಾ, ಏನಾದ್ರೂ ಒಂದು ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಮುಂದೆ ಬಂದಿದ್ದೀರಾ. ಅಂಡ್ ಒನ್ಸ್ ಅಗೇನ್ ಅಭಿನಂದನೆಗಳು. ಎಸ್ ಸರ್, ಮಾತು.
ಒಂದು ಕ್ರೀಡೆ ಎಂಬುದು ಒಬ್ಬನ ವೈಯಕ್ತಿಕವಾದಂಥ ಜೀವನದಲ್ಲಿರ್ಬೋದು, ಅಥವಾ ಇಡೀ ಯುವಶಕ್ತಿಗಿರ್ಬೋದು, ಅಥವಾ ನಮ್ಮ ದೇಶಕ್ಕಿರ್ಬೋದು, ಎಷ್ಟು ಪ್ರಾಮುಖ್ಯ ಎಂಬುದನ್ನು ಒಮ್ಮೆ ನೀವು ಗಮನಿಸಿ. ನಮ್ಮಲ್ಲಿ ಬಹಳ ದೊಡ್ಡ ಒಂದು ಮನುಷ್ಯ ಶಕ್ತಿ ನಮ್ಮಲ್ಲಿ ಇದೆ. ಇದು ಜಗತ್ತಿನ ಯಾವ ದೇಶದಲ್ಲೂ ಕೂಡ ಇಲ್ಲ. 135 ಕೋಟಿ ಮಿಕ್ಕಿ ಜನಸಂಖ್ಯೆ, ಇದರಲ್ಲಿ ಯುವಶಕ್ತಿ ಒಂದು 60 ವರ್ಷದ ಕೆಳಗಿನ 40 ವರ್ಷದವರೆಗಿನ ಜನಗಳೇ ಒಂದು 60% ಇರೋದು ಗೊತ್ತು. ಅದರಲ್ಲೂ ನೀವು ನಮ್ಮ ವಿದ್ಯಾರ್ಥಿಗಳ ಒಂದು ಶಕ್ತಿಯನ್ನು ತೆಗೆದು ನೋಡಿ. ಒಂದು 6 ವರ್ಷದಿಂದ 26 ವರ್ಷದ ನಡುವಿನಲ್ಲಿರುವ ವಿದ್ಯಾರ್ಥಿಗಳ ವರ್ಗವನ್ನು ತೆಗೆದು ನೋಡಿ. ಪ್ರಾಥಮಿಕ ಶಿಕ್ಷಣದಲ್ಲಿ 6ನೇ ವರ್ಷದಿಂದ 13 ವರ್ಷದ ಕೆಳಗೆ ಸುಮಾರು ಒಂದು ಆ ಸಂಖ್ಯೆ ಮತ್ತು 8, 9, 10ರವರೆಗೆ ಇರುವ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ 20 ಕೋಟಿಯಷ್ಟು ವಿದ್ಯಾರ್ಥಿಗಳು ಇವತ್ತು ಕಲಿತಾ ಇದ್ದಾರೆ. PUCಯನ್ನು ತೆಗೆದು ನೋಡಿದ್ರೆ, ಪದವಿ ಪೂರ್ವ ತೆಗೆದರೆ 2.5 ಲಕ್ಷ ಜನ ಇದ್ದಾರೆ. ಇಡೀ ನಮ್ಮ UG PG ಪ್ರೋಗ್ರಾಮ್ ಅನ್ನು ತೆಗೆದು ನೋಡಿದರೆ 21 ಕೋಟಿ ಜನಸಂಖ್ಯೆ, 11 ಕೋಟಿ ವಿದ್ಯಾರ್ಥಿಗಳಿದ್ದಾರೆ. ಒಟ್ಟು ಇದನ್ನೆಲ್ಲ ತೆಗೆದು ನೋಡಿದರೆ 45 ಕೋಟಿಯಷ್ಟು ವಿದ್ಯಾರ್ಥಿಗಳು ನಮ್ಮ ಒಂದು ದೇಶದಲ್ಲಿ ಇದ್ದಾರೆ. ಈ ಸಂಖ್ಯೆ ಜಗತ್ತಿನ ಯಾವ ದೇಶದಲ್ಲಿದೆ ಎಂಬುದನ್ನು ಗಮನಿಸಿ. ಇಂತಹ ವಿದ್ಯಾರ್ಥಿಗಳಿಗೆ ನಾವು ಈ ಕಾಲಕ್ಕೆ ಬೇಕಾಗುವ ವಿದ್ಯೆ ಬುದ್ಧಿಯ ಜೊತೆ ಈ ಕ್ರೀಡೆಯನ್ನು ನಾವು ಸರಿಯಾಗಿ ಜೋಡಣೆ ಮಾಡದೆ ಹೋದರೆ ನಮ್ಮ ಯುವಶಕ್ತಿಯ ಪ್ರಶ್ನೆ ಏನು ಎಂಬುದನ್ನು ಗಮನಿಸಿ. ನಿಜ. ಹೀಗಿರುವಾಗ ಇಂಥ ಮೀಟ್ಗಳು ಇದು ಬಹಳ ಮುಖ್ಯ. ಕ್ರೀಡೆಯಿಂದ ಆರೋಗ್ಯಕ್ಕೆ ಬಹಳ ದೊಡ್ಡ ಕೊಡುಗೆ ಸಿಗ್ತದೆ. ಕ್ರೀಡೆಯಿಂದ ಸಾಮರಸ್ಯವಂತ ಬದುಕಿಗೆ ಕೊಡುಗೆ ಕೊಡ್ತದೆ. ಕ್ರೀಡೆಯಿಂದ ನಮಗೆ ಒಂದು ಲೈಫ್ನಲ್ಲಿ ಒಂದು ಖುಷಿ ಸಿಗ್ತದೆ. ಕ್ರೀಡೆಯಿಂದ ಹಲವಾರು ರೀತಿಯ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್, ಕ್ರೀಡಾ ಮನೋಭಾವ ಸಿಗ್ತದೆ. ಇದರ ಜೊತೆ ಕ್ರೀಡೆಯಿಂದ ಪದಕವೂ ಕೂಡ ಸಿಗ್ತದೆ. ನಿಜ. ಇದೆಲ್ಲ ಆಗಬೇಕಾದ್ರೆ ನಮಗೆ ಕ್ರೀಡೆ ಎಂಬುದು ಬಹಳ ಮುಖ್ಯ. ಆದ್ದರಿಂದ ನಾನು ಇದನ್ನು ಬಹಳ ಚಾಲೆಂಜ್ ಆಗಿ ತೆಗೆದುಕೊಂಡಿದ್ದೇನೆ. ಇಡೀ ನಮ್ಮ ಒಂದು ಡಿಗ್ರಿಗೆ ಸಂಬಂಧಪಟ್ಟ ಅದು ಕೂಡ 1043 ಯೂನಿವರ್ಸಿಟಿಗಳಿದೆ ನಮ್ಮ ದೇಶದಲ್ಲಿ. ಮಂಗಳೂರು ಯೂನಿವರ್ಸಿಟಿ ಅಂತ 47,343 ಕಾಲೇಜುಗಳು ಇದೆ ನಮ್ಮ ಇಡೀ ಒಂದು ದೇಶದಲ್ಲಿ. ಇದನ್ನು ನೋಡಿದರೆ ನಮಗೆ ಸಂಪ್ರದಾಯವಾದಂಥ ಯೂನಿವರ್ಸಿಟಿ, ಮಂಗಳೂರು ಯೂನಿವರ್ಸಿಟಿ ಅಂತ 522 ಯೂನಿವರ್ಸಿಟಿಗಳಿದೆ. ಇವತ್ತು ತೀರಾ ಪ್ರೈವೇಟ್ ಯೂನಿವರ್ಸಿಟಿಗಳು 408 ಇದೆ. ಟೆಕ್ನಿಕಲ್ ಯೂನಿವರ್ಸಿಟಿ 177 ಇದೆ. ಅಗ್ರಿಕಲ್ಚರ್ ಯೂನಿವರ್ಸಿಟಿ 63 ಇದೆ. ಮೆಡಿಕಲ್ ಯೂನಿವರ್ಸಿಟಿ 66 ಇದೆ. ಲಾ ಯೂನಿವರ್ಸಿಟಿ ಇವತ್ತು 23 ಇದೆ. ಸಂಸ್ಕೃತ ಯೂನಿವರ್ಸಿಟಿ 12 ಇದೆ. ಭಾಷೆಗೆ ಸಂಬಂಧಪಟ್ಟ 11 ಯೂನಿವರ್ಸಿಟಿ ಇದೆ. ಇದೆಲ್ಲ ಸೇರಿಕೊಂಡು 1043 ಯೂನಿವರ್ಸಿಟಿಗಳು ಇದ್ದುಕೊಂಡು ಇದು ನಡೆಯುವಂಥ ಕ್ರೀಡಾಕೂಟ. ಇದರಲ್ಲಿ 11,26,00,000 ವಿದ್ಯಾರ್ಥಿಗಳು ಇದ್ದಾರೆ. ಇದರಲ್ಲಿ ಸುಮಾರು ಒಂದು 79.5% UG ಪ್ರೋಗ್ರಾಮ್ನಲ್ಲಿ, 21% PG ಪ್ರೋಗ್ರಾಮ್ನಲ್ಲಿ, ಇನ್ನು PhD ಮಾಡುವವರು 2 ಲಕ್ಷಕ್ಕಿಂತ ಮೇಲೆ ವಿದ್ಯಾರ್ಥಿಗಳಿದ್ದಾರೆ. ಇಷ್ಟು ಸಂಖ್ಯೆಯ ಅಮೂಲ್ಯವಾದಂತಹ ಸಂಪತ್ತಿರುವ ನಮ್ಮ ದೇಶದ ವಿದ್ಯಾರ್ಥಿಗಳ ಈ UG PG ಪ್ರೋಗ್ರಾಮ್ನ ಇದು ಒಂದು ಯೂನಿವರ್ಸಿಟಿ ಮೀಟ್. ಇದನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಇದನ್ನು ಇವತ್ತು ನಾವು ನಮ್ಮ ಮೂಡುಬಿದ್ರೆಯಲ್ಲಿ ಸ್ವರಾಜ ಮೈದಾನದಲ್ಲಿ ಮಂಗಳೂರು ಯೂನಿವರ್ಸಿಟಿಯ ಸಾರಥ್ಯದಲ್ಲಿ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಜವಾಬ್ದಾರಿಯನ್ನು ತೆಗೆದುಕೊಂಡು 5ನೇ ಬಾರಿ ನಾವು ಇವತ್ತು ಮಾಡ್ತಾ ಇರುವಂತಹ ಮೀಟ್. ನಿಜವಾಗ್ಲೂ ಕೂಡ ಇದು ಹೆಮ್ಮೆ ತರುವಂತಹ ವಿಚಾರ. ಯಾಕಂದ್ರೆ ದೇಶದ 400ಕ್ಕೂ ಅಧಿಕ ವಿಶ್ವವಿದ್ಯಾನಿಲಯಗಳು, ಜೊತೆಗೆ 2,000ಕ್ಕೂ ಕೂಡ ಅಧಿಕ ಅಥ್ಲೀಟ್ಗಳು, 1000ಕ್ಕೂ ಕೂಡ ಅಧಿಕ ಕ್ರೀಡಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಜೊತೆಗೆ ಮೋಹನ್ ಅವರು ಹೇಳಿದಾಗೆ ಇದು ನಮಗೆಲ್ಲರಿಗೂ ಕೂಡ ಕರಾವಳಿ ಭಾಗಕ್ಕೆ ಹೆಮ್ಮೆ ತರುವಂತಹ ವಿಚಾರ. ಯಾಕೆ ಅಂತ ಹೇಳಿದ್ರೆ ಸತತ 5ನೇ ಬಾರಿಗೆ ಆಳ್ವಾಸ್ ಶಿಕ್ಷಣ ಸಂಸ್ಥೆ ಏನಿದೆ, ಇಂತಹ ಒಂದು ಅತ್ಯದ್ಭುತವಾಗಿರುವಂತಹ ರಾಷ್ಟ್ರದ ಗಮನ ಸೆಳೆದಿರುವಂತಹ ಒಂದು ಕ್ರೀಡಾ ಸ್ಪೋರ್ಟ್ಸ್ ಅನ್ನುವಂಥದ್ದು, ಮೀಟ್ ಅನ್ನುವಂಥದ್ದು ಏನಿದೆ, ಇದನ್ನ ಅವರುಗಳು ಆಯೋಜಿಸ್ತಾ ಇದ್ದಾರೆ ಅಂತ ಬಂದಾಗ ನಮಗೆಲ್ಲರಿಗೂ ಕೂಡ ಹೆಮ್ಮೆ ತರುವಂತಹ ವಿಚಾರ. ಯಾಕಂದ್ರೆ ನಾವುಗಳು ಈ ಕೊರೋನಾದಿಂದ ಈ ಒಂದು ಭಯ ಆತಂಕಗಳ ನಡುವೆ ಇಂತಹ ಸ್ಪೋರ್ಟ್ಸ್ ಗಳನ್ನ, ಇಂತಹ ಕ್ರೀಡಾ ಒಂದು ಕ್ಷೇತ್ರದಲ್ಲಿ ಮೆರೆಯುವಂತಹ ಸಾಧಕರನ್ನ ನೋಡದೆ ಅದೆಷ್ಟೋ ಕಾಲಗಳಾಗಿತ್ತು. ಇನ್ನು ಮುಂದಕ್ಕೆ ಅಂತಹ ಏನೋ ಆ ಒಂದು ಕರಿನೆರಳು ಬಾರದೇ ಇರಲಿ ಅನ್ನುವಂಥ ಒಂದು ಆಶಯದೊಂದಿಗೆ
ಹೊಸದಾಗಿರುವಂತಹ ಒಂದು ಚಾಲೆಂಜ್ ಜೊತೆಗೆ ಸವಾಲನ್ನ ಮೆಟ್ಟಿ ನಿಂತು ಎಸ್ ನಾನು ಮುಂದೆ ಬರ್ತೀನಿ, ಜೊತೆಗೆ ಯುವ ಶಕ್ತಿಯನ್ನ ಬಡಿದೆಬ್ಬಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮತ್ತೊಮ್ಮೆ ಮೋಹನ್ ಆಳ್ವ ಅವರು ಅಖಾಡಕ್ಕೆ ಇಳಿದಿದ್ದಾರೆ. ಹೆಮ್ಮೆಯಾಗುತ್ತೆ ಅವರ ಒಂದು ಸವಾಲು, ಜೊತೆಗೆ ಅವರು ಜೀವನದುದ್ದ ಕೂಡ ಹಿಂದಿನಿಂದ ಕೂಡ ಹೋರಾಟ ಮಾಡ್ಕೊಂಡೇ ಬಂದವರು. ಅದೇ ರೀತಿ ಈ ಒಂದು 81ನೇ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯ ಅಥ್ಲೆಟಿಕ್ ಚಾಂಪಿಯನ್ಶಿಪ್ 2022 ಇದರ ಬಗ್ಗೆ ಮಾತಾಡಬೇಕು. ಬಿಫೋರ್ ದಟ್ 2018ರಲ್ಲಿಯೂ ಕೂಡ 79ನೇ ಒಂದು ಚಾಂಪಿಯನ್ಶಿಪ್ ನಡೆದಿತ್ತು. ಒಂದು ಅತ್ಯದ್ಭುತವಾಗಿರುವಂತಹ ಪ್ರತಿಕ್ರಿಯೆ ನಮ್ಮ ಕರಾವಳಿ ಭಾಗದಲ್ಲಿ ಸಿಕ್ಕಿತ್ತು. ಆ ಒಂದು ಅದ್ಭುತವಾಗಿ ಒಂದು ದೃಶ್ಯಾವಳಿಗಳು ಎಲ್ಲೋ ಒಂದ್ ಕಡೆ ಕಳೆದು ಹೋಗಿದೆ, 3 ವರ್ಷಗಳು ಆಗ್ತಾ ಬಂತು. ಸ್ವಲ್ಪ ದೃಶ್ಯಾವಳಿಗಳನ್ನ ರಿಕಾಲ್ ಮಾಡಿಕೊಂಡು ತದನಂತರ ಕಾರ್ಯಕ್ರಮ ನಾನು ಮತ್ತೆ ಶುರು ಮಾಡ್ತೇನೆ, ನೋಡ್ಕೊಂಬನ್ನಿ. Athletics Championship 2018-2019 being organized by Shri Nalin Kumar Katil along well, ladies and gentlemen, University. ಇದು 2018ರಲ್ಲಿ ನಡೆದಿರುವಂತಹ 79ನೇ ಸ್ಪೋರ್ಟ್ಸ್ ಮೀಟ್. ಮತ್ತೊಮ್ಮೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಶಿಕ್ಷಣ ಸಂಸ್ಥೆ ಆಳ್ವಾಸ ಶಿಕ್ಷಣ ಸಂಸ್ಥೆಗೆ ಆತಿಥ್ಯ ಸಿಕ್ಕಿರುವಂತದ್ದು ಸತತ 5ನೇ ಬಾರಿಗೆ ಹೆಮ್ಮೆ ತರುವಂತಹ ವಿಚಾರ. ಆ ದೃಶ್ಯಗಳನ್ನ ನೋಡಿದಾಗಲೇ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಮತ್ತೊಮ್ಮೆ ಕ್ರೀಡಾ ಕ್ಷೇತ್ರದ ಸಾಧಕರು, ಯುವಕರು ಮತ್ತೊಮ್ಮೆ ಹುಮ್ಮಸ್ಸಿನಿಂದ ಉಲ್ಲಾಸದಿಂದ ಗ್ರೌಂಡಿಗೆ ಇಳಿತಾರೆ ಅಂತ ಬಂದಾಗ ಹೆಮ್ಮೆ ಆಗುತ್ತೆ. ತದನಂತರ ಇದರ ನಡುವೆ ಅನೇಕ ಸವಾಲುಗಳಿವೆ. ಆ ದೃಶ್ಯಗಳನ್ನು ನೋಡಿದಾಗ ಮೋಹನ್ ಅವರೇ ತುಂಬಾ ಖುಷಿ ಆಗುತ್ತೆ. ಆ ಒಂದು ಬಣ್ಣ ಬಣ್ಣದ ರಂಗು ಜೊತೆಗೆ ಆ ಸ್ಪೋರ್ಟ್ಸ್ ಸ್ಪಿರಿಟ್ಗಳು ಎಲ್ಲವೂ ಕೂಡ ಇದೆ. ಜೊತೆಗೆ ಅತ್ಯದ್ಭುತವಾಗಿರೋ ಮೆರವಣಿಗೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲವನ್ನ ಕೂಡ ನಾವು ನೋಡಿದ್ದೇವೆ. ಬಟ್ ಸ್ಟಿಲ್ ಬರುವಂತಹ ಕ್ವಶನ್, ಈಗ ಕೊರೋನಾ ಇದೆ, ಜೊತೆಗೆ ಆತಂಕ ಇದೆ, ಭಯ ಇದೆ ಅನ್ನುವಂತಹ ವಿಚಾರಗಳ ನಡುವೆ ಬೇಕಿತ್ತ ಈ ಸಂದರ್ಭಗಳಲ್ಲಿ ಇಂತಹ ಸ್ಪೋರ್ಟ್ಸ್ ಮೀಟ್ಗಳು ಅನ್ನುವಂತಹ ಪ್ರಶ್ನೆ ನೇರವಾಗಿ ಕೇಳಬಹುದು. ಅನೇಕ ಜನರು ತಮ್ಮನ್ನು ಕೂಡ ಕೇಳಬಹುದು. ಇದೀಗ ಒನ್ಸ್ ಅಗೇನ್ ನಾನು ಆ ಪ್ರಶ್ನೆನ ಕೇಳ್ತೇನೆ, ಬೇಕಿತ್ತ ಸರ್ ಈ ಸಂದರ್ಭಗಳಲ್ಲಿ ಸ್ಪೋರ್ಟ್ಸ್ ಮೀಟ್ಗಳು? ಇಸ್ ಇಟ್ ಪಾಸಿಬಲ್ ಈ ರೀತಿ ನಡೆಸುವಂಥದ್ದು? ಏನು ಹೇಳ್ತೀರಾ ಸರ್? ನನಗೆ ಇದಕ್ಕೆ
ಯಾವ ರೀತಿಯ ಉತ್ತರವನ್ನು ಕೊಡಬೇಕು ಅಂತಲೇ ನನಗೆ ಆಗ್ತಾ ಇಲ್ಲ. ಓಕೆ, 2 ವರ್ಷದಿಂದ ನಮ್ಮ ಪರಿಸ್ಥಿತಿಗಳನ್ನು ಗಮನಿಸಿ ನೀವು. ಇಡೀ ಒಂದು ಈ ಸಾಂಕ್ರಾಮಿಕವಾದಂಥ ಒಂದು ಸಾಮಾನ್ಯವಾದಂಥ ಒಂದು ರೋಗ ಲಕ್ಷಣ ಇದ್ದಂಥ ಈ ಒಂದು ಸಮಸ್ಯೆಯನ್ನು ಎಷ್ಟು ಜಟಿಲವಾಗಿ ಈಗ ನಮ್ಮ ಬದುಕಿನಲ್ಲಿ ಬಂದು ಸೇರಿದೆ, ಇದರಿಂದ ಎಷ್ಟು ಬೇರೆ ಬೇರೆ ಕ್ಷೇತ್ರದಲ್ಲಿ ಕಷ್ಟ ನಷ್ಟ ಆಗಿದೆ ಎಂಬುದನ್ನು ನೋಡಿ. ಅಲೆಗಳು ಬರ್ತಾ ಇದೆ. 1ನೇ ಅಲೆ ಆಯಿತು, 2ನೇ ಅಲೆ ಆಯಿತು, ಈಗ 3ನೇ ಅಲೆ ಬಗ್ಗೆ ಹೇಳ್ತಾರೆ. ಇನ್ನು ಮುಂದೆಯೂ ಕೂಡ ಇದನ್ನು ಹೇಳ್ತಾ ಹೇಳ್ತಾ ಮುಂದೆ ಹೋಗ್ತಾರೆ. ಇದೇ ಇದ್ದಂಥ ಸೃಷ್ಟಿ ಮಾಡಿದಂಥ ಒಂದು 3 ಅಕ್ಷರದ ಒಂದು ಪದವನ್ನು ಅದನ್ನು ಪುನಃ ಪುನಃ ಬೇರೆ ಬೇರೆ ಹೆಸರಿನಲ್ಲಿ ಈಗ ಬರ್ತಾ ಇದೆ. ಇದನ್ನೆಲ್ಲ ಗಮನಿಸ್ತಾ ಇದ್ದೀರಿ ನೀವು. ಇರಲಿ, ನಾನು ಕೇಳುವುದು, ಇದು ಕೇವಲ ಒಂದು ವಿದ್ಯಾಕ್ಷೇತ್ರಕ್ಕೆ ಮಾತ್ರ ಒಂದು ಬೊಟ್ಟು ಮಾಡಿ ತೋರಿಸುವಂಥ ವಿಷಯವ? ಇವತ್ತು ಎಷ್ಟು ಕ್ಷೇತ್ರಗಳು ಈ ವಿಷಯದಲ್ಲಿ ಈಗ ಏನಾಗಿದೆ ಎಂಬುದನ್ನು ಗಮನಿಸಿ. ಈಗ ಕ್ರೀಡೆಗೆ ಸಂಬಂಧಪಟ್ಟದ್ದನ್ನೇ ತೆಗೆದು ನೋಡಿದರೆ, ನಾನು ನಿಮ್ಮ ಹತ್ರ ಕೇಳುವುದು, ನಾನೊಬ್ಬ ಕಂಬಳದ ಅಭಿಮಾನಿ. ನನ್ನ ತಂದೆಯೂ ಕೂಡ ಕೋಟಿ ಚೆನ್ನೈ ಕಂಬಳವನ್ನು ನಮ್ಮ ಮಿಜಾರ್ನಲ್ಲಿ ಭಾಳ ಅದ್ಧೂರಿಯಾಗಿ ಮಾಡಿದವರು, ಅದಕ್ಕೊಂದು ಹೊಸ ರೂಪವನ್ನು ಕೊಟ್ಟವರು. ನನಗೆ ಆ ಜಾನಪದದ ಕ್ರೀಡೆಯ ಮೇಲೆ ಬಹಳ ಒಂದು ಗೌರವ ಇದೆ. ಯಾಕಂದರೆ ಅದು ನಮ್ಮ ಮಣ್ಣಿನ, ನಮ್ಮ ರೈತರ, ನಮ್ಮ ಬೆವರಿನ ಒಂದು ಶಕ್ತಿ. ಅದು ಅದರ ಖುಷಿಯೇ ಬೇರೆ. ಅದರ ಬಗ್ಗೆ ನನ್ನ ಏನು ಅಪಾವದಿಲ್ಲ. ಈಗ ಇದೇ ನೀವು ಕೇಳಿದಂಥ ಪ್ರಶ್ನೆಯನ್ನು ಈಗ ನಮ್ಮ ಜಿಲ್ಲೆಯಲ್ಲಿ ಹೋದ ವರ್ಷ ಈ ಜಾನಪದ ಕ್ರೀಡೆ ನಿಂತೋಗಿತ್ತಾ ಅಂತೇಳಿ ನನ್ನ ಪ್ರಶ್ನೆ. ಇಲ್ಲ. ಈ ವರ್ಷ ನಿಂತೋಗಿತ್ತಾ ಎಂಬ ಪ್ರಶ್ನೆ. ಇಲ್ಲ. ಅದನ್ನು ಆಗಬೇಕು ಅಂತ ಎಷ್ಟು ಒತ್ತಡಗಳು ನಮ್ಮ ಸಮಾಜದಲ್ಲಿ ಬಂತು. ಎಷ್ಟು ಸಾವಿರ ಜನ DC ಆಫೀಸಿಗೆ ಹೋಗಿ ಬಂದರು, ಕೈಯಲ್ಲಿ ಬೆತ್ತ ಹಿಡ್ಕೊಂಡೇ ಬಂದರು. ಅದು ತಾಕತ್ತದು. ನಿಜ. ಅದು ನಿಜವಾದ ಒಂದು ಕ್ರೀಡೆಯ ಒಂದು ಇದು ಶಕ್ತಿ. ನಿಜ. ಯಾಕೆಂದರೆ ಕ್ರೀಡೆ ಯಾವಾಗಲೂ ಯಾವ ಒಂದು ರೋಗವನ್ನು ವಿರೋಧಿಸ್ತದೆ. ಕ್ರೀಡೆ ಇದ್ದಲ್ಲಿ ರೋಗ ಇಲ್ಲ, ಸಮಸ್ಯೆ ಇಲ್ಲ. ಹೀಗಿರುವಾಗ ನಮ್ಮ ಮೂಡುಬಿದ್ರೆ ನಾನು ಕಂಬಳವನ್ನೇ ಬೆಳಿಗ್ಗೆ ನೋಡಿದೆ, ಸಂಜೆ ನೋಡಿದೆ, ಬಹಳ ಖುಷಿಪಟ್ಟೆ. ನಾನು ಬಹಳ ಖುಷಿ ಇದ್ದರೆ ಇದಕ್ಕೆ ದೊಡ್ಡ ಆನಂದ ನನಗಿಲ್ಲ. ಈ ವರ್ಷ ಒಂದು ದಾಖಲೆಯ ಕೋಣಗಳು, ದಾಖಲೆಯ ಸ್ಪರ್ಧಿಗಳು, ದಾಖಲೆಯ ಒಂದು ಜನಗಳು ಬಂದದ್ದು. ನಾನು ತಿಳ್ಕೊಂಡಾಗೆ ಬೆಳಿಗ್ಗೆ 7 ಗಂಟೆಗೆ ಪ್ರಾರಂಭ ಆಗಿದೆ, ಮರುದಿವಸ ಬೆಳಿಗ್ಗೆ 7 ಅಲ್ಲ, ಸಂಜೆ 7 ಗಂಟೆಗೆ ಕ್ಲೋಸ್ ಆದ್ದು. ಇದು 36 ಗಂಟೆಯಲ್ಲಿ ನಡೆದಂಥ ಒಂದು ಕ್ರಿಯೆ. ಒಂದು ಎಷ್ಟು ಅಂತ ಹೇಳಿದ್ರೆ ಒಟ್ಟು ಒಂದು 2 ಲಕ್ಷಕ್ಕೂ ಮಿಕ್ಕಿದಂಥ ಜನ ಬಂದು ಸೇರಿದ್ದಾರೆ. ಈ ಪ್ರಶ್ನೆ ಅಲ್ಲಿ ಯಾಕೆ ಕಾಡುವುದಿಲ್ಲ ಹೇಳಿ? ಹಾಗಾದರೆ ನಮ್ಮ ಒಂದು ವಿದ್ಯಾರ್ಥಿಗಳ ಒಂದು ಪ್ರಾಥಮಿಕ ಕ್ಷೇತ್ರದ ಅಥವಾ ಹೈಸ್ಕೂಲ್ನ ಅಥವಾ ಪದವಿ ಪೂರ್ವ ಪದವಿ ಶಿಕ್ಷಣದ ಒಂದು ಕ್ರೀಡಾಕೂಟದಲ್ಲಿ ಎಲ್ಲಿಯಪ್ಪ ಒಂದು ಜಿಲ್ಲೆಯಲ್ಲಿ ಮಾಡುವಾಗ ಒಂದು 500-1000 ಜನ ಸೇರಬಹುದು. ಇದು ಒಂದು ನಮ್ಮದೊಂದು ಆಲ್ ಇಂಡಿಯಾ ಲೆವೆಲ್ ಇದ್ದು ಒಂದು 3000 ಮಕ್ಕಳು ಇಲ್ಲಿ ಬರ್ತಾರೆ, ಸ್ಪರ್ಧಾಳುಗಳು ಬರ್ತಾರೆ. ಅವ್ರು ಬಂದು ನಡೆಯುವಂಥ ಕ್ರೀಡಾಕೂಟ. ಹೆಚ್ಚು ಅಂತ ಹೇಳಿದ್ರೆ ಒಂದು ಮೆರವಣಿಗೆಯಲ್ಲಿ ಸ್ವಲ್ಪ ಇದು ಪದಸಂಚಲನದಲ್ಲಿ ಸ್ವಲ್ಪ ಜನ ಸೇರಬಹುದು. ಮತ್ತು ಹಗಲಿನಲ್ಲಿ ಯಾರು ಸೇರುವವರೇನಿಲ್ಲ, ನಾನು ನೋಡಲಿಕ್ಕೆ ಬರುವಂಥ ದೊಡ್ಡ ಆಕಾಂಕ್ಷಿಗಳಿಲ್ಲ. ಈ ಸಮಸ್ಯೆ ನಮಗೆ ಮಾತ್ರ ಯಾಕೆ ಇದನ್ನು ಬೊಟ್ಟು ಮಾಡಿ ತೀರಿಸ್ತಾರೆ? ಒಂದು ನನ್ನ ಪ್ರಶ್ನೆ. ಎರಡನೇದ್ದು, ಈ ಸಾಂಕ್ರಾಮಿಕ ರೋಗವನ್ನು ಎದುರಿಸಬೇಕಾದರೆ ಕ್ರೀಡೆಗೆ ಸಂಬಂಧಪಟ್ಟ ವ್ಯಕ್ತಿಗಳು ಮನೆಯೊಳಗೆ ಇರಲಿಕ್ಕೆ ಆಗುವುದಿಲ್ಲ. 2 ವರ್ಷದಲ್ಲಿ ನಾವು ಮನೆಯಲ್ಲಿ ಕೂತ್ಕೊಂಡಿದ್ದೇವೆ. ನಮ್ಮ ವಯಸ್ಸು ಇದರಿಂದ ನಿಂತು ಹೋಗುವುದಿಲ್ವಾ? ಇವತ್ತು 13 ವರ್ಷದ ಒಳಗೆ ಕೆಳಗೆ ರೆಕಾರ್ಡ್ ಆಗಬೇಕು, 16 ವರ್ಷದ ಕೆಳಗೆ ರೆಕಾರ್ಡ್ ಆಗಬೇಕು, 18 ವರ್ಷದ ಕೆಳಗೆ ರೆಕಾರ್ಡ್ ಆಗಬೇಕು. ಈ 26 ವರ್ಷದ ಒಳಗೆ ನಮ್ಮ ಇಡೀ ಯುವಶಕ್ತಿಯ ಕೊನೆಯ ರೆಕಾರ್ಡ್ ಆಗಬೇಕು. ಇದರಿಂದ ಜಾಬಿಗೆ ಹೋಗುವವರಿದ್ದಾರೆ, ಇದರಿಂದ ಹಲವಾರು ಪ್ರಯೋಜನ ಪಡೆಯುವವರಿದ್ದಾರೆ. ನಮ್ಮಂಥವರು ಒಂದು 600-800 ಮಕ್ಕಳನ್ನು ಇಟ್ಕೊಂಡು ನಾವು ಕ್ರೀಡಾ ತರಬೇತಿ ಕೊಡ್ತೇವೆ. ಹಾಗಾದರೆ ಅವರಿಗೆ ಒಂದು ಕ್ರೀಡಾಕೂಟವೇ ಇಲ್ಲದೆ ಹೋದರೆ ಅವರ ಪ್ರಾಕ್ಟೀಸಿಗೆ ಏನು ಅರ್ಥ ಇದೆ ಹೇಳಿ? ಅವರ ಮಸಲ್ಸ್ ಏನಾಗ್ಬೋದು, ಅವರ ಸ್ನಾಯುಗಳು ಏನಾಗ್ಬೋದು, ಅವರ ಇಚ್ಛಾಶಕ್ತಿಗಳು ಏನಾಗ್ಬೋದು? ಇದನ್ನು ಯಾಕೆ ಗಂಭೀರವಾಗಿ ಆಲೋಚನೆ ಮಾಡೋದಿಲ್ಲ ಹೇಳಿ? ಈ ಪ್ರಶ್ನೆ ಕ್ರಿಕೆಟ್ನವರಿಗೆ ಯಾಕೆ ಕೇಳುವುದಿಲ್ಲ? ಬೇರೆ ಬೇರೆ ಗುಂಪು ಆಟಗಳಿಗೆ ಇದನ್ನು ಯಾಕೆ ಕೇಳುವುದಿಲ್ಲ? ಈ ಒಂದು ಪ್ರಶ್ನೆಯನ್ನು ನೀವು ಈಗ ರಾಜಕೀಯವಾಗಿ ಈಗ ಓಟ್ಗಳಾಗ್ತಾ ಇದೆ, ಅಲ್ಲಲ್ಲಿ ಮೆರವಣಿಗೆಗಳಾಗ್ತಾ ಇದೆ, ವಿಜಯೋತ್ಸವ ಆಗ್ತದೆ, ಯಾಕೆ ಕೇಳುವುದಿಲ್ಲ ಹೇಳಿ? ಬೇರೆ ಬೇರೆ ಕಡೆಯಲ್ಲಿ ನಡೆಯುವಂಥ ಬೇಕಾದಷ್ಟು ಸಮಾರಂಭಗಳಿದೆ, ಅಲ್ಲಿ ಯಾವ ಪ್ರಶ್ನೆ ಈ ಪ್ರಶ್ನೆ ಯಾಕೆ ಬರೋದಿಲ್ಲ ಹೇಳಿ? ಹಾಗಾದರೆ ಇದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ವಿಚಾರ ಆಗುವಾಗ ವಿದ್ಯಾಸಂಸ್ಥೆಯಲ್ಲಿ ಯಾವ ಚಟುವಟಿಕೆಯು ಮಾಡಬಾರ್ದು, ಇಂಥ ಕ್ರೀಡಾಕೂಟವನ್ನು ಮಾಡಬಾರ್ದು ಅಂತ ಹೇಳೋದು ಇದು ನ್ಯಾಯ ಅಲ್ಲ. ನಾವು ಬೀದಿಗಿಳಿದು ಜಗಳ ಮಾಡುವವರಲ್ಲ. ಆದರೆ ನಮ್ಮ ಒಂದು ಇಡೀ ಬೆವರಿಗೆ, ನಮ್ಮ ಕೆಲಸಕ್ಕೆ, ಬಹಳ ಪ್ರಾಮುಖ್ಯವಾದಂಥ ಈ ಘಟ್ಟಕ್ಕೆ ಅದಕ್ಕೆ ಸಂಬಂಧಪಟ್ಟವರು ಒತ್ತು ಕೊಡಬೇಕಾದ್ದು ಕರ್ತವ್ಯ. ಆದ್ದರಿಂದ ನಮಗೆ ಯಾವ ಭಯವೂ ನಮಗೆ ಈ ಸೋಂಕಿನ ಬಗ್ಗೆ ಇರುವವರಲ್ಲ ನಾವು.
ಓಕೆ. ನಮ್ಮ ಈ ಮೀಟ್ಗಳು ಇದೆಲ್ಲ ಕಾಲದಲ್ಲಿ ಆಗದೆ ಹೋದರೆ ಬಹಳ ದೊಡ್ಡ ದುರಂತವನ್ನು ನಮ್ಮ ದೇಶ ಕಾಣ್ತದೆ. ಯುವ ಶಕ್ತಿಯನ್ನು ನಾನು ಆಗ ಹೇಳಿದೆ, ಇಷ್ಟು ಶಕ್ತಿ ಇದೆ ನಮ್ಮ ಯುವಕರದ್ದು. ಈ ಶಕ್ತಿಯನ್ನು ನಾವು ಸರಿಯಾಗಿ ಉಪಯೋಗಿಸದೆ ನಾವು ಇರುವವರು ಕೇವಲ ವೇದಿಕೆಯಲ್ಲಿ ಕೂತ್ಕೊಂಡು ದೊಡ್ಡ ದೊಡ್ಡ ಭಾಷಣವನ್ನು ಹೇಳೋದಲ್ಲ. ಯುವಶಕ್ತಿ 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 ಅಂತ ಯುವಶಕ್ತಿಯನ್ನು ಎಲ್ಲಿ ಉಪಯೋಗಿಸಬೇಕಾದ್ರೆ ಉಪಯೋಗಿಸ ಹೋದರೆ ಈ ಯುವಶಕ್ತಿ ನಾಳೆ ಎಲ್ಲೆಲ್ಲಿಗೆ ಹೋಗಿ ಸಂಪೂರ್ಣ ಹಾಳಾಗ್ಬೋದು. ಆದ್ದರಿಂದ ನನಗೆ ಸಂಪೂರ್ಣ ಇದಕ್ಕೊಂದು ಸಹಕಾರ, ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳು, ಸರ್ಕಾರಗಳು ಇದೆಲ್ಲವೂ ನಮಗೆ ಕೊಡಬೇಕಾದ್ದು, ನಾಗರಿಕರು ಕೊಡಬೇಕಾದ್ದು ನಾನು ಕೈ ಮುಗಿದು ಬೇಡ್ತಾ ಇದ್ದೇನೆ. ಓಕೆ ಸರ್, ಸಹಕಾರ ಬೇಕು ಅನ್ನೋ ವಿಚಾರವನ್ನ ತಾವು ಕೇಳಿದ್ದೀರಾ. ಬಹುಶಃ ಇದೀಗ ಈ ಕೊರೋನಾದ ಭಯಗಳ ನಡುವೆ ಮತ್ತೊಮ್ಮೆ ಬೇರೆ ಬೇರೆ ಹೆಸರುಗಳಿಂದ ತಾವು ಹೇಳಿದಾಗೆ ಆ ಭಯ ಮತ್ತೆ ಪ್ರಾರಂಭವಾಗಿರುವಂಥದ್ದು. ಹೇಗಿದೆ ಸರ್ ತಮಗೆ ಸಹಕಾರ ಅಂತ ಬಂದಾಗ ಸರ್ಕಾರದಿಂದ ಸಹಕಾರ ಯಾವ ರೀತಿ ಇದೆ, ಜನರಿಂದ ಸಾರ್ವಜನಿಕರಿಂದ ಸಹಕಾರ ಯಾಕಿದೆ, ಹೇಗಿದೆ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಸರ್ಕಾರದಿಂದ ತಮಗೆ ಸಹಕಾರ ಅನ್ನೋದಕ್ಕಿಂತ ಜಾಸ್ತಿಯಾಗಿ ತಾವು ಆಳ್ವಾಸ್ ಅನ್ನುವಂತಹ ಒಂದು ಅದ್ಭುತವಾಗಿರುವಂತಹ ಶಿಕ್ಷಣ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು, ಅತ್ಯದ್ಭುತವಾದಂಥ ಕೆಲಸವನ್ನ ಮಾಡಿದವರು. ದ್ಯಾಟ್ಸ್ ವೈ ಒಂದು ಪ್ರಶ್ನೆಯನ್ನ ಕೇಳಬೇಕಾಗುತ್ತೆ. ಸರ್ಕಾರದಿಂದ ತಮಗೆ ಸಹಕಾರ ಜೊತೆಗೆ ಸಾರ್ವಜನಿಕರಿಂದ ಯಾವ ರೀತಿ ಇದೆ, ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಕೂಡ? ನಾನು ಇದರ ಬಗ್ಗೆ ಯಾರನ್ನು ದೂರುವ ಸ್ಥಿತಿಗೆ ಹೋಗುವುದಿಲ್ಲ. ಯಾಕೆಂದರೆ ಇಲ್ಲಿ ಸತ್ಯ ಹೇಳಿದರೆ ಅದು ಬಹಳ ಕೈ ಆಗಿರ್ತದೆ, ಕೆಲವರಿಗೆ ಬೇಸರ ಆಗ್ತದೆ. ಓಕೆ. ನಾನು ಆದ್ದರಿಂದ ಯಾವಾಗಲೂ ನಾನು ಸಮಸ್ಯೆಯನ್ನು ಸೃಷ್ಟಿ ಮಾಡುವವನಲ್ಲ, ನಾನು ಸಮಸ್ಯೆಯನ್ನು ನಿವಾರಣೆ ಮಾಡುವವ. ಓಕೆ. ನಾನು ಸರ್ಕಾರ 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 ಅಂತೇಳಿ ನಾನು ಹೇಳಿ ಕೂತ್ಕೊಳ್ಳೋಲ್ಲ. ಸರ್ಕಾರದ ಅದರದ್ದೇ ಇತಿಮಿತಿ ಇದೆ. ಬಹಳ ಮುಖ್ಯವಾಗಿ ಅವರಿಗೆ ಓಟಿನ ಆಟಗಳು, ನಮ್ಮ ಒಂದು 0.% ಕ್ರೀಡಾಳುಗಳ ಓಟಿನಿಂದ ಏನಾಗ್ಬೋದು ಹೇಳಿ, ಅದೆಲ್ಲ ಅಂತೆಲ್ಲ ಆಗುವಂಥದ್ದಲ್ಲ. ಆದರೆ ಒಟ್ಟಿನಲ್ಲಿ ನಾನು ಹೇಳಬೇಕಾದ್ರೆ ಅದು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ, ಸ್ವಾತಂತ್ರ್ಯ ಬಂದು ಇವತ್ತು 75 ವರ್ಷವಾಗಿದೆ. ಆದರೂ ಕೂಡ ನಮ್ಮ ಕ್ರೀಡೆಯನ್ನು ಬೆಳೆಸಿದಂಥ ರೀತಿಯನ್ನು ಸರಿ ಇಲ್ಲ ಅಂತಲೇ ನಾನು ಹೇಳೋದು. ಈ ರೀತಿ ಬೆಳೆಸಿದರೆ ನಮಗೆ ಜಾಗತಿಕ ಮಟ್ಟದಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥ ಮೀಟನ್ನು ಮಾಡೋದು, ಇದಕ್ಕೆ ಬೇಕಾಗುವ ಒಂದು ಬಜೆಟನ್ನು ಕೊಡೋದು, ಇದನ್ನೆಲ್ಲ ಗಮನಿಸಿದರೆ ನಮಗೆ ಆಶ್ಚರ್ಯ ಆಗ್ತದೆ. ಆದರೆ ಈ ಮೀಟನ್ನು ಮಾಡುವಾಗ ನಾನು ಕೊನೆಯ ಗಳಿಗೆಯಲ್ಲಿ ನಮ್ಮ ಈಗಿನ ರಾಜ್ಯ ಸರ್ಕಾರದಲ್ಲಿ ನಾನು ಕೇಳಿಕೊಂಡಾಗ, ನಮ್ಮ ಕ್ರೀಡಾ ಮಂತ್ರಿ ಹತ್ರ ಕೇಳಿಕೊಂಡಾಗ, ಅದು ಬೆಳಗಾವಿನಲ್ಲಿ ಹೋಗಿ ನಾನು ಕೊನೆಯ ಕ್ಷಣದಲ್ಲಿ ಕೇಳಿದ್ದು, ದಿಢೀರಾಗಿ ಒಂದು 50 ಲಕ್ಷ ರೂಪಾಯಿಯನ್ನು ಕೊಡ್ತೇನೆ ಎಂಬ ವಾಗ್ದಾನ ಮಾಡಿದ್ದಾರೆ. ಇದು ಬರ್ತದೆ ಅಂತ ನನಗೊಂದು ವಿಶ್ವಾಸ ಇದೆ. ನಮ್ಮ ಯೂನಿವರ್ಸಿಟಿ ಕೂಡ, ಮಂಗಳೂರು ಯೂನಿವರ್ಸಿಟಿ ಕೂಡ, ನಾನು ಅಲ್ಲಿರುವ ವೈಸ್ ಚಾನ್ಸಲರಲ್ಲಿ ಮತ್ತು ರಿಜಿಸ್ಟ್ರಾರಲ್ಲಿ ಮತ್ತು ಅಲ್ಲಿರುವ ಸಿಂಡಿಕೇಟ್ ಮೆಂಬರ್ಸ್ ಹತ್ರ ವಿನಂತಿ ಮಾಡಿದಾಗ ಅವರೂ ಕೂಡ ಒಂದು 40 ಲಕ್ಷ ರೂಪಾಯಿ ಕೊಡ್ತೇನೆ ಎಂಬುದನ್ನು ವಾಗ್ದಾನ ಮಾಡಿದ್ದಾರೆ. ನಮ್ಮ ಇಡೀ ಸಾಂಸ್ಥಿಕವಾದಂಥ ವಿಚಾರಕ್ಕೂ ಸುನಿಲ್ ಕುಮಾರ್ ಹತ್ರ ಹೇಳಿದಾಗ ಸ್ವಲ್ಪ ಸಹಕಾರ ಮಾಡ್ತೇನೆ ಅಂತ ಹೇಳಿದ್ದಾರೆ. ಆದರೆ ಇದಕ್ಕೊಂದು 2.5 ಕೋಟಿಗಿಂತ 3 ಕೋಟಿಯಷ್ಟು ಖರ್ಚು ಇದಕ್ಕೆ ಇದೆ. ಸೆಂಟ್ರಲ್ ಗವರ್ಮೆಂಟ್ ನನಗೆ ಅಪ್ರೋಚ್ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಇದೆಲ್ಲ ಸಹಕಾರ ನನಗೆ ಇದೆ. ಆದರೆ ಒಟ್ಟಿನಲ್ಲಿ ನಾನು ಹೇಳಬೇಕಾದ್ರೆ ಇದು ಒಂದು ಸರಿಯಾದ, ನಮ್ಮ ಇಡೀ ಹಿಸ್ಟ್ರಿಯನ್ನು ತೆಗೆದರೆ ಕ್ರೀಡೆಗೆ ಸರಿಯಾದ ಪ್ರೋತ್ಸಾಹ ನಮ್ಮ ದೇಶದಲ್ಲಿ ಸರಿಯಾಗಿ ಸಿಗ್ತಾ ಇಲ್ಲ. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಒಂದು ದುಃಖವನ್ನು ಹೇಳ್ತೇನೆ. ಇಂಥ ಕ್ರೀಡಾಪಟುಗಳು ಬರ್ತಾರೆ, ಅವ್ರಿಗೊಂದು ವಾಸಸ್ಥಾನ ನಾವು ಕೊಡಬೇಡವಾ? ರೆಕಮೆಂಡೇಶನ್ ಕೊಡಬೇಡವಾ? ರೆಕಮೆಂಡೇಶನ್ ಕೊಡುವಾಗ ನಾವು ಎಷ್ಟು ಸುಂದರವಾಗಿ ಅವರಿಗೆ ಕೊಡಬೇಕು. ಅವರ ಕ್ರೀಡಾಪಟುಗಳ ಪ್ರತಿದಿನ ಎಷ್ಟು ಮುಖ್ಯ, ಸರಿಯಾದ ಒಂದು ಇದನ್ನು ಕೊಡಬೇಕು. ಎಲ್ಲೋ ಹೋಗಿ ಮಲಗಿಯಪ್ಪ ಅಂತ ನಮ್ಮ ಹೆಸರಲ್ಲ, ನಮ್ಮ ಜವಾಬ್ದಾರಿ. ನಾವು ಅವ್ರಿಗೆ ಕೊಡಬೇಕಾದ್ರೆ ನಮ್ಮ ಜವಾಬ್ದಾರಿ, ಬೇಸಿಕ್ ರಿಕ್ವೈರ್ಮೆಂಟ್. ಅವ್ರು ಬಂದ ಮೇಲೆ ಅವರಿಗೆಲ್ಲ ಸಂಚಾರ ಆಗಲಿಕ್ಕೆ ಅಥವಾ ಬೇರೆ, ಇನ್ನು ಅವ್ರಿಗೊಂದು ಊಟೋಪಚಾರ ಮಾಡಬೇಡ. ನಾವು ಬಹಳ ದೊಡ್ಡ ಆತಿಥ್ಯದವರು ನಮ್ಮ ಜಿಲ್ಲೆ. ಹಾಗಾದರೆ ಇಂಥ ಇಡೀ ಜಿಲ್ಲೆ ರಾಜ್ಯ ದೇಶದಿಂದ ಬಂದಂಥ ಕ್ರೀಡಾಪಟುಗಳಿಗೆ ನಾವೊಂದು ಅವರಿಗೆ ಬೇಕಾದಂಥ ಒಂದು ಊಟೋಪಚಾರ ಒಂದು 5-6 ದಿವಸ ಕೊಡಬೇಡವಾ? ಅದು ಸರಿಯಾದ ರೀತಿಯಲ್ಲಿ ಕೊಡಬೇಡವಾ? ಯಾಕೆಂದರೆ ಅವರು ಊಟ ಮಾಡಬೇಕಾದ್ರೆ ಅದು ಪ್ರಾಮುಖ್ಯ, ಅದು ಸರಿಯಾದ ಊಟೋಪಚಾರ ಕೊಡಬೇಕು. ಇಡೀ ಒಂದು ಇದನ್ನು ಗ್ಲಾಮರ್ ಆಗಿ ಕೊಂಡೋಗ್ಬೇಕು. ಇನ್ನು ಅವರು ಪದಕ ಪಡೆಯುವಾಗ, ಒಬ್ಬ ಪದಕ ಪಡೆಯುವುದು ಅಂತ ಹೇಳಿದ್ರೆ, ಇದು ನಾನು ಹೇಳಿದಾಗೆ 11 ಕೋಟಿ ಮಕ್ಕಳಲ್ಲಿ ಒಬ್ಬ ಇವತ್ತು 100 ಮೀಟರ್ನಲ್ಲಿ ಒಬ್ಬ ಫಸ್ಟ್ ಬರೋದು, ಸೆಕೆಂಡ್ 200 ಮೀಟರ್ ಫಸ್ಟ್ ಬರೋದು, ಒಂದು ಥ್ರೋಸ್ನಲ್ಲಿ ಫಸ್ಟ್ ಬರೋದು, ಒಂದು ಜಂಪಿನಲ್ಲಿ ಫಸ್ಟ್ ಬರೋದು. ಅದೇನು ಸಾಮಾನ್ಯವ? ಹಾಗಿರುವಾಗ ಅವನಿಗೊಂದು 25,000 ರೂಪಾಯಿ ಆದರೂ, ಇದು ಕನಿಷ್ಠ ನಾವು ಕೊಡೋದು 25,000 ರೂಪಾಯಿ ಆದರೂ ನಾವು ಒಂದು ನಗದು ಬಹುಮಾನ ಅವರಿಗೆ ಕೊಡಬೇಡವಾ? ಇದು ಕೊಡದೆ ಹೋದರೆ ಆ ಶಕ್ತಿಗೆ ಏನು ಬೆಲೆಯಪ್ಪ? ನಾವು ಏನು ಪ್ರೋತ್ಸಾಹ ಕೊಡೋದು ಈ ದೇಶದಲ್ಲಿ? ಒಂದು ಸೆಕೆಂಡ್ ಬಂದಾಗ ನಾವು 15,000 ರೂಪಾಯಿ ಕೊಡ್ತೇವೆ, ಥರ್ಡ್ ಬಂದಿದ್ದಕ್ಕೆ 10,000 ರೂಪಾಯಿ ಕೊಡ್ತೇವೆ. ಇದು ಇವತ್ತಿನವರೆಗೆ ಯಾವ ಮೀಟ್ನಲ್ಲೂ ಸ್ವಾಮಿ ಯಾರೂ ಕೊಟ್ಟವರಿಲ್ಲ, ಆಗಲಿ ಯಾರಾಗಲಿ. 5 ವರ್ಷದಲ್ಲೂ ಕೂಡ ಕೊಟ್ಟದ್ದಲ್ಲಿ ಕೇಳಿದ್ರೆ ನಮ್ಮ ಆಳ್ವಾ ಸಂಸ್ಥೆಯಲ್ಲಿ ಆಗುವಾಗ ನಾವು ಸ್ಟಾರ್ಟ್ ಮಾಡಿದ್ದು, ಈಗಲೂ ನಾವೇ ಕೊಡೋದು ಹೊರತು ಇದನ್ನು ಇನ್ನೊಂದು ಯಾರೂ ಕೊಡ್ತಾ ಇಲ್ಲ, ಇವತ್ತಿಗೂ ಕೊಡ್ತಾ ಇಲ್ಲ. ಒಂದು ರೆಕಾರ್ಡ್.
ಇದು 81ನೇ ಮೀಟ್ ಇದು. ಓಕೆ, 81 ವರ್ಷದಲ್ಲಿ ಮಾಡಿದ ದಾಖಲೆಯನ್ನು ಇವತ್ತು ಒಬ್ಬ ಹೊಡೆಯುವುದು ಇದು. ಓಕೆ. ಇಂತಹ ದಾಖಲೆ ಮಾಡಿದವನಿಗೆ ಒಂದು 25,000 ಕೊಡುವಂತ ಯೋಗ್ಯತೆ ನಮಗೆ ಇಲ್ವಾ? ನಮ್ಮ ದೇಶಕ್ಕೆ ಇಲ್ವಾ? ಇದನ್ನು ಕೊಡಬೇಡವಾ? ಖಾಲಿ 25,000 ಎಷ್ಟು ಲಕ್ಷ ಕೊಡಬೇಕು ಅದಕ್ಕೆ? ಅದನ್ನೂ ಕೊಡಲಿಕ್ಕಿಲ್ಲ. ಇದು ಪ್ರೋತ್ಸಾಹ ಹೇಳಿ ಅದಕ್ಕೆ ನನಗೆ ದುಃಖವಾಗುದು. ಅದಕ್ಕೆ ನಾನು ಹೇಳುವುದು, ಏನು ಹೆದರಬೇಕು ಅಂತಿಲ್ಲ. ಸಾರ್ವಜನಿಕರು ಬೇಕಾದಷ್ಟು ಐಶ್ವರ್ಯವಂತರಿದ್ದಾರೆ, ಧನವಂತರಿದ್ದಾರೆ, ದಾನ ಮಾಡುವವರಿದ್ದಾರೆ. ಇದನ್ನು ಗಮನಿಸಿಕೊಂಡು ತಾವುಗಳು ಬಂದು ಅಲ್ಲಿ ನಾಡ್ದಾಗುವ ಬೀಟನ್ನು ನೋಡಿಕೊಂಡು ತಾವುಗಳಲ್ಲಿ ಘೋಷಣೆ ಮಾಡ್ತಾ ಹೋಗಿ. ಇಂಥ ಒಬ್ಬ 100 ಮೀಟರ್ನಲ್ಲಿ ಅತಿ ವೇಗದ ವಿದ್ಯಾರ್ಥಿಯಾಗಿ ಮೂಡಿ ಬಂದಿದ್ದಾನೆ, ಅವನಿಗೆ ನನ್ನ ಲೆಕ್ಕದಲ್ಲಿ ಒಂದು 50,000 ರೂಪಾಯಿ. ನಾವು ಈ ಕ್ರೀಡಾಪಟುಗಳನ್ನು ಖೇಲ್ ಇಂಡಿಯಾಕ್ಕೆ ನಾವು ಆಯ್ಕೆ ಮಾಡಬೇಕು. ಇವತ್ತು ಏಷ್ಯಾಕ್ಕೆ ಹೋಗೋದನ್ನು ಆಯ್ಕೆ ಮಾಡಬೇಕು. ವರ್ಲ್ಡ್ ಯೂನಿವರ್ಸಿಟಿಗೆ ಹೋಗಬೇಕು. ವರ್ಲ್ಡ್ ಯೂನಿವರ್ಸಿಟಿ ಮೀಟ್ ಇದೆ, ಇನ್ನು ಅಲ್ಲಿಗೆ ಹೋಗಬೇಕು. ಅದಕ್ಕೆಲ್ಲ ಪ್ರೋತ್ಸಾಹಕವಾಗಿ ನಾವು ಮಾಡ್ತೇವೆ ಅಂತೇಳಿ ಬಂದು ನಿಂತುಕೊಳ್ಳಿ. ಬೇಕಾದಷ್ಟು ದಾನ ಧರ್ಮ ಮಾಡುವಂಥ ಈ ಜಿಲ್ಲೆ ನಿಜ ನಿಜ ಇದು ಮಾಡಬೇಕು ಅಂತ ನನ್ನ ವಿನಂತಿ. ಹೋಗಿ ಒಂದು ಸಲ ನಮ್ಮ ಒಲಿಂಪಿಕ್ನಲ್ಲಿ ಒಬ್ಬ ಪದಕ ಬಂದವನನ್ನು ಮತ್ತೆ ಕೋಟಿ ರೂಪಾಯಿಯನ್ನು ಹೇಳಿಕೊಂಡು ಅವನಿಗೆ ಒಂದು ದಿನದಲ್ಲಿ 20 ಕೋಟಿ ರೂಪಾಯಿ ಈ ಸಲ ಬಂದಿದೆ. ಸಂತೋಷ ಬರಲಿ, ಅದು ಮುಖ್ಯ ಅಲ್ಲ. ಆದ್ರೆ ಅಲ್ಲಿಗೆ ಹೋಗ್ಲಿಕ್ಕೆ ಬೇಕಾದಂತಹ ದಾರಿ ಉಂಟು. ಆ ಹೋಗ್ಲಿಕ್ಕೆ ಬೇಕಾದಂತಹ ಪ್ರಿಪರೇಷನ್ ಅನ್ನು ಇಂಥ ಮಕ್ಕಳೊಟ್ಟಿಗೆ ಮಾಡಬೇಕು. ಅದು ನನ್ನ ವಿನಂತಿ. ನಿಜ ನಿಜ ಸರ್, ಗಂಭೀರವಾಗಿರುವಂತಹ ವಿಚಾರವನ್ನು ತಾವು ಎತ್ತಿದ್ದೀರಾ. ಹೌದು, ಒಲಿಂಪಿಕ್ಸ್ ನಲ್ಲಿ ಮೆಡಲ್ ಬಂದ ಬಳಿಕ ನಾವೆಲ್ಲರೂ ಕೂಡ ನೋಡ್ತೇವೆ, ಪ್ರಶಂಸೆ ಮಾತುಗಳನ್ನ ಹೇಳ್ತೇವೆ, ಕೋಟಿ ಕೊಡ್ತೇವೆ. ಆದ್ರೆ ಅವರು ಬಂದಿರುವಾಗ, ಅವರು ಬಂದಂತಹ ದಾರಿ, ಎಸ್ ಮೋಹನ್ ಅವರು ಹೇಳಿದಾಗ ಗೊತ್ತಾಗುತ್ತೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಕ್ರೀಡೆಗೆ ಯಾವ ರೀತಿ ಪ್ರೋತ್ಸಾಹ ಇದೆ ಅನ್ನುವಂಥದ್ದು, ಮತ್ತೆ ಹೇಗೆ ಮೆಡಲ್ಗಳು ಬರುತ್ತೆ, ಮತ್ತೆ ಹೇಗೆ ಒಲಿಂಪಿಕ್ಗಳು ಇನ್ನಿತರ ಪ್ರತಿಷ್ಠಿತ ಕ್ರೀಡಾ ಕ್ಷೇತ್ರಗಳಲ್ಲಿ, ಕ್ರೀಡಾ ಸ್ಪರ್ಧೆಗಳಲ್ಲಿ ಹೇಗೆ ನಮ್ಮವರು ಜಯಗಳಿಸ್ತಾರೆ ಅಂತ ಬಂದಾಗ ಬೇಸಿಕ್ ಆಗಿರುವಂತಹ ಬೇಸಿಕ್ ನೀಡ್ಗಳೇ ಸಿಗ್ತಾ ಇಲ್ಲ, ಬೇಸಿಕ್ ಆಗಿರುವಂತಹ ಒಂದು ವಿಚಾರಗಳೇ ಅವರಿಗೆ ಸಿಗ್ತಾ ಇಲ್ಲ ಅಂತ ಬಂದಾಗ ಏನ್ ಮಾಡ್ತಾರೆ ಅಂತ ಪ್ರಶ್ನೆ. ಮೋಹನ್ ಅವರು ಒಂದು ವಿಚಾರವನ್ನ ತಾವು ಹೇಳಿದ್ದೀರಾ, ನಾನು ಕೂಡ ಗಮನಿಸಿದೆ. ಇಲ್ಲಿ ಪ್ರಥಮ ಸ್ಥಾನ ಪಡೆದವರಿಗೆ 25,000, ದ್ವಿತೀಯ ಸ್ಥಾನದವರಿಗೆ 15,000, ಜೊತೆಗೆ ತೃತೀಯ 10,000, ಜೊತೆಗೆ ಸಮಗ್ರವಾಗಿ ಪ್ರಶಸ್ತಿ ವಿಜೇತ ತಂಡಕ್ಕೆ 50,000, ರನ್ನರ್ ಅಪ್ ಅವರಿಗೆ 30,000, ತೃತೀಯ 20,000, ಅಂದ್ರೆ ರೆಕಾರ್ಡ್ ಮಾಡಿದವರಿಗೆ 25,000. ಹಾಗಾದ್ರೆ ಇದೆಲ್ಲವೂ ಕೂಡ ಇಷ್ಟು ಕ್ಯಾಶ್ ಅಮೌಂಟ್ಗಳು ಬರುತ್ತೆ. ಎಸ್, ಕೊಡ್ಲೇಬೇಕಂದ್ರೆ ಕಷ್ಟಪಡ್ತಾರೆ ಅವರು, ಡೌಟೇ ಇಲ್ಲ, ಅದರಲ್ಲಿ ಎರಡು ಮಾತೇ ಇಲ್ಲ. ಆದ್ರೆ ಈ ಹಿಂದೆ ಇತರ ಸ್ಪೋರ್ಟ್ಸ್ ಮೀಟ್ಗಳು ಮಾಡಿದಾಗ ಇಂತಹ ಕ್ಯಾಶ್ ಪ್ರೈಸಸ್ಗಳು ಬರಲ್ಲ, ಎಲ್ಲೂ ಇದನ್ನು ಕೊಡಲಿಲ್ಲ. ನನ್ನ 81 ಮೀಟ್ನಲ್ಲಿ ನಾವು ಗಮನಿಸಿದ್ದೇವೆ. ಈ 5 ಮೀಟನ್ನು ಬಿಟ್ಟು, ನಾವು ಮಾಡಿದ 5 ಮೀಟನ್ನು ಬಿಟ್ಟು ಬೇರೆ ಯಾರೂ ಕ್ಯಾಶ್ ಪ್ರೈಸ್ ಕೊಟ್ಟದ್ದು ದಾಖಲಿಲ್ಲ. ಒಂದು. ಎರಡನೇದು, ಊಟೋಪಚಾರ ಕೊಡುವುದಿಲ್ಲ ಸ್ವಾಮಿ. ನಾವು ನಮ್ಮಷ್ಟಕ್ಕೆ ಎಲ್ಲೆಲ್ಲಿ ಹೋದವರು ಊಟೋಪಚಾರ ಮಾಡಬೇಕು, ಸರಿಯಾದ ಉಳ್ಕೊಳ್ಳುವ ವ್ಯವಸ್ಥೆ ಕೊಡುವುದಿಲ್ಲ. ಎಷ್ಟೋ ಬಾರಿ ನಾವು ನಾರ್ತ್ಗೆ ಹೋಗುವಾಗ ಅಲ್ಲಿ -ಡಿಗ್ರಿ ಇರ್ತದೆ, 1-2 ಡಿಗ್ರಿ ಇರ್ತದೆ ಟೆಂಪರೇಚರ್. ನಾವಿಲ್ಲಿ 25ರಿಂದ 30 ಡಿಗ್ರಿ ನಡುವಿನಲ್ಲಿ, 35 ಡಿಗ್ರಿ ನಡುವಿನಲ್ಲಿ ನಾವು ಇರುವವರು. ನಾವೆಲ್ಲ ಹೋದ್ಮೇಲೆ ಅಲ್ಲಿ ಉಳ್ಕೊಳ್ಳುವ ವ್ಯವಸ್ಥೆ, ಅಲ್ಲಿ ಊಟೋಪಚಾರದ ವ್ಯವಸ್ಥೆ, ಆ ಇಡೀ ಟೆಂಪರೇಚರ್ನಲ್ಲಿ ನಾವು ನಮ್ಮ ಇಡೀ ಶಕ್ತಿಯನ್ನು ತೋರಿಸೋದು ಎಷ್ಟು ದೊಡ್ಡ ಸವಾಲು ನಮಗೆ. ಹೀಗೆಲ್ಲ ಇರುವಾಗ ನಾವು ಇದನ್ನೆಲ್ಲ ಗಮನಿಸಿಕೊಂಡು ಬಂದದ್ದು. ಅದಕ್ಕಾಗಿ ನಮ್ಮ ಮೀಟ್ ಮುಖ್ಯ ಅಲ್ಲ ಸ್ವಾಮಿ, ನಾನು ದೊಡ್ಡಸ್ತಿಗೆ ಮಾತಾಡೋದಲ್ಲ. ಈ ಮೀಟ್ ಮುಖಾಂತರ ಈ ಮೀಟ್ ಭಾಳ ಚಂದ ರೀತಿಯಲ್ಲಿ ಆಗಬೇಕು. ಇದರಿಂದ 100 ಸಂದೇಶ ಹೋಗ್ಕೊಂಡು ಯಾರಾದರೂ ಸ್ವೀಕಾರ ಮಾಡುವವರಿದ್ದರೆ ಸ್ವೀಕಾರ ಮಾಡಲಿ. ಇದಕ್ಕೊಂದು ಹೊಸ ಶೆಕೆ ಕೊಡುವ, ನಿಜ 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 ಫ್ಯಾಕ್ಟ್, ಹೌದು, ಹೊಸ ಒಂದು ದಾರಿ ಕೊಡುವ. ಇನ್ನು ಮುಂದೆ ಹೀಗೆ ಆಗ್ತಾ ಹೋಗ್ಲಿ ಅಂತೇಳಿ ನಾವು ಕೊಡುವ. ಇಲ್ಲ ಸರ್, ಬದಲಾವಣೆ ಆಗ್ಬೇಕು. ಇಲ್ಲದ್ರೆ ತುಂಬಾನೇ ಕಷ್ಟ ಇದೆ. ಇಂತಹ ಯುವಕರು ಮುಂದೆ ಬರಬೇಕು, ಸಾಧನೆ ಮಾಡಬೇಕು ಅಂತ ಬಂದಾಗ ಬದಲಾವಣೆ ಆಗ್ಬೇಕು. ಮೋಹನ್ ಅವರು ಪ್ರತಿ ಬಾರಿ ಸವಾಲುಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಆ ಒಂದು ಸವಾಲುಗಳಿಗೆ ಅಭಿನಂದನೆಗಳನ್ನು ನಾನು ಹೇಳ್ತೇನೆ. ಮೊದಲನೇದಾಗಿ ಆಗ್ಲೂ ಕೂಡ ಹೇಳಿದೆ, ಗೊತ್ತಿಲ್ಲ ಇಷ್ಟು ಸಮಸ್ಯೆಗಳಿವೆ, ಆದ್ರೂ ಕೂಡ ತಾವು ಇವುಗಳ ನಡುವೆ ಹೋರಾಟ ಮಾಡ್ತಾ ಇದ್ದೀರಾ. ಒಂದು ನಮ್ಮ ಯುವ ಶಕ್ತಿ ಮುಂದೆ ಬರಬೇಕು, ಜೊತೆಗೆ ಸಾಧನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೋಹನ್ ಅವರು ತೆಗೆದುಕೊಂಡಿರುವ ದಿಟ್ಟ ಹೆಜ್ಜೆ. ಕಷ್ಟಗಳಿವೆ. ನಾವು ಅನ್ಕೊಂಡಿದ್ವಿ ಸ್ಪೋರ್ಟ್ಸ್ ಮೀಟ್ ಅಂತ ಬಂದಾಗ ವೆರಿ ಈಸಿ, ಗೌರ್ಮೆಂಟ್ಗಳು ಕೊಡುತ್ತೆ, ಆಗುತ್ತೆ, ಫಂಡಿಂಗ್ ಬರುತ್ತೆ, ಅಥವಾ ಏನೋ ಈಸಿ, ಬಣ್ಣ ಬಣ್ಣದ ಚಿತ್ತಾರ, ರಂಗು ಎಲ್ಲವೂ ಕೂಡ ಇರುತ್ತೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಆದರೆ ಅದರ ಒಳಗೆ ಇರುವಂತಹ ಒಂದು ಕಷ್ಟ ಹೇಳಿದಾಗ ಅರ್ಥ ಆಗುತ್ತೆ. ಗೊತ್ತಿದೆ, ಅನೇಕ ಜನರು ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ದಾನಿಗಳು, ಒಳ್ಳೆಯ ಮನಸ್ಸಿನವರು ಕೂಡ ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ಒಂದು ಒಳ್ಳೆಯ ಒಂದು ಹೋರಾಟಕ್ಕೆ ಇಳಿದಿದ್ದಾರೆ. ಒಂದು ಸವಾಲು ಇದೆ, ಆ ಸವಾಲಿನಲ್ಲಿ ಗೆದ್ದು ಬರಬೇಕು, ಹೋರಾಟದಲ್ಲಿ ಜಯಗಳಿಸಬೇಕು ಅಂತ ಬಂದಾಗ ಒಳ್ಳೆಯ ಮನಸ್ಸಿನವರ ಒಂದು ಸಹಕಾರವು ಕೂಡ ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು. ಯಾವತ್ತೂ ಕೂಡ ನಮ್ಮವರು ನಮ್ಮ ಕೈ ಬಿಡಲಿಲ್ಲ ಅನ್ನೋದನ್ನು ಗೊತ್ತಿರುವಂತಹ ವಿಚಾರ. ಹಾಗಾಗಿ ಜೊತೆಗೆ ಸರ್, ಮೋಹನ್ ಅವರು ಈ ಒಂದು ವಿಚಾರವನ್ನು ಕೇಳಿದಾಗ ಬೇಸರ ಆಯಿತು, ಬಹಳ ಬೇಸರ ಆಯಿತು. ಕ್ರೀಡಾ ಕ್ಷೇತ್ರಕ್ಕೆ ನಮ್ಮ ಸರ್ಕಾರ ಕೊಡ್ತಾ ಇರುವಂತಹ ಒಂದು ಸವಲತ್ತುಗಳು, ಯೋಜನೆಗಳ ಬಗ್ಗೆ ನೋಡಿದಾಗ. ಆದರೆ ಕ್ರೀಡಾ ಕ್ಷೇತ್ರ ಅಂತ ಬಂದಾಗ ನಾವು ಸ್ಪೋರ್ಟ್ಸ್, ನಮ್ಮ ಇಂಡಿಯಾ ಇದೆ, ಭಾರತ ಇದೆ, ಎಲ್ಲವೂ ಕೂಡ ಇದೆ. ಎಲ್ಲಿ ಅಂತ ಬಂದಾಗ ಕ್ರಿಕೆಟ್ ಬರಬೇಕು, ಅಲ್ಲಿ ಫುಟ್ಬಾಲ್ ಬರುತ್ತೆ, ಅಲ್ಲಿ ಕಬಡ್ಡಿಗಳು ಬರುತ್ತೆ. ಇಂತಹ ಸ್ಪೋರ್ಟ್ಸ್ಗಳು ತುಂಬಾನೇ ಪಾಪ್ಯುಲರ್ ಆಗಿದೆ, ಪ್ರಶಂಸೆ ಜೊತೆಗೆ ಎಲ್ಲವೂ ಕೂಡ ಪಾಪ್ಯುಲಾರಿಟಿ ಇದೆ.
ಆದ್ರೆ ವೈ ಇತರ ಸ್ಪೋರ್ಟ್ಸ್ಗಳು ನಾವು ನೋಡಿಲ್ಲ, ನಮ್ಗೆ ಗೊತ್ತಿಲ್ಲ. ಒಲಿಂಪಿಕ್ ಬಂದಾಗ ಮಾತ್ರ ಇಂತಹ ಸ್ಪೋರ್ಟ್ಸ್ಗಳು, ಅಥ್ಲೆಟಿಕ್ಗಳು ಇದೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗುತ್ತೆ. ಆವಾಗ ನೋಡಿದಾಗ ಬೆರಳಿಕೆಯಷ್ಟು ಪದಕಗಳು ಬರುತ್ತೆ, ಆವಾಗ ನಾವುಗಳು ಬೇಸರವನ್ನ ವ್ಯಕ್ತಪಡಿಸ್ತೀವಿ. ತದನಂತರ ಅದೇ ಕತೆಗೆ ನಾವು ಮತ್ತೆ ಮರಳುತ್ತೇವೆ. ಏನು ಮೋಹನ್ ಆಳ್ವರಿಗೆ ಏನು ಸಮಸ್ಯೆ? ಎಲ್ಲ ಒಟ್ಟು ಪದಕಗಳನ್ನು ಗಮನಿಸಿ ನೀವು, ನಮ್ಮ ದೇಶಕ್ಕೆ ಬಂದ ಪದಕಗಳನ್ನು ಗಮನಿಸಿ. ಇವತ್ತು ಅಥ್ಲೆಟಿಕ್ನಲ್ಲಿ ಬಂದಂಥ ಪದಕಗಳು ಎಷ್ಟು ಎಂಬುದನ್ನು ನೋಡಿ. ಒಂದು ಇಂಡಿವಿಜುವಲ್ ಐಟಮ್ಗಳಲ್ಲಿ ಬಂದ ಪದಕಗಳನ್ನು ಗಮನಿಸಿ. ಅತಿ ಹೆಚ್ಚು ಪದಕಗಳು ಬಂದದ್ದು ಇಂಡಿವಿಜುವಲ್, ಗ್ರೂಪ್ ಆಗಿ ಅಲ್ಲ. ಬಾಸ್ಕೆಟ್ಬಾಲ್ನಲ್ಲಿ, ಫುಟ್ಬಾಲ್ನಲ್ಲಿ ಅಂತ ಇದರಲ್ಲಿ ನಾವೊಂದು ಪದಕ ಗಳಿಸುವುದು ಬಿಡಿ, ಫೈನಲ್ಗೆ ಬರುವುದಂತ ಹೇಳಿದ್ರೆ ಅಷ್ಟು ಸುಲಭ ಸಾಧ್ಯ ಅಲ್ಲ. ಅಂತ ಅಸಾಮಾನ್ಯರು ಇವತ್ತು ಜಗತ್ತಿನಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ಇಂಥ ಅಥ್ಲೆಟಿಕ್ಕಿಗೆ ಇದಕ್ಕೆ ವಿಶೇಷವಾದಂಥ ಒತ್ತುಗಳನ್ನು ಕೊಟ್ಟು ನಾವು ಬೆಳೆಸಬೇಕು. ಅವರನ್ನು ಬೆಳೆಸಿದರೆ ಖಂಡಿತ ಬಹಳ ದೊಡ್ಡ ಸಾಧನೆ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಅಂತೇಳಿ ನಾನು ಹೇಳೋದು. ಯಾಕೆ ಸರ್ ಈ ಕ್ರಿಕೆಟ್, ಫುಟ್ಬಾಲ್ ಅಥವಾ ಕಬಡ್ಡಿ ಇನ್ನಿತರ ಕ್ರೀಡೆಗಳು ತುಂಬಾ ಫೇಮಸ್ ಆಗಿದೆ, ಎಲ್ಲರಿಗೂ ಕೂಡ ಗೊತ್ತಿದೆ. ಇದಕ್ಕೆ ಸರ್ಕಾರ ನಾವು ನೋಡಿದ್ದೇವೆ ಯಾವ ರೀತಿ ಫಂಡಿಂಗ್ಗಳು. ಇದು ಸರ್ಕಾರ ಫಂಡ್ ಮಾಡೋದಲ್ಲ, ಇಲ್ಲಿ ಇಡೀ ಕ್ರಿಕೆಟ್ ಅಸೋಸಿಯೇಷನ್ ನಮ್ಮ ರಾಜ್ಯದಿರ್ಬೋದು, ದೇಶದಿರ್ಬೋದು, ಅವರ ಇಡೀ ಒಂದು ಸಂಪತ್ತನ್ನು ತಾವುಗಳು ಗಮನಿಸಿ. ಬಿಸಿಸಿಐ ಸಾವಿರ ಕೋಟಿ ರೂಪಾಯಿ, ಅಲ್ಲಿಯ ಪ್ರೇಕ್ಷಕ ವರ್ಗವನ್ನು ನೋಡಿ, ಆ ಟಿಕೆಟ್ ನೋಡಿ, ಅದರ ಗ್ಲಾಮರ್ ನೋಡಿ, ಅದನ್ನು ಯಾವ ರೀತಿ ಮಾಧ್ಯಮದವರು ಪ್ರಸ್ತುತಪಡಿಸ್ತಾರೆ ನೋಡಿ, ಇಡೀ ಪ್ರಾಮುಖ್ಯವಾದ ಪೇಜ್ನಲ್ಲಿ ಎಷ್ಟು ಒತ್ತು ಕೊಡ್ತಾರೆ ನೋಡಿ, ನಾಳೆ ಇದು ಅದು ಇದು ಅಂತ ಹೇಳಿಕೊಂಡು ಎಂತೆಂತ ಅದಕ್ಕೆ ಪ್ರಚಾರ ಕೊಡ್ತಾರೆ ನೋಡಿ. ಇಡೀ ಅದರ ಸಂಪತ್ತು, ಬಿಸಿಸಿಐದ ಸಂಪತ್ತು ನೋಡಿ ನೀವು. ಆದರೆ ಇದರಲ್ಲಿ ನಮ್ದು ಏನಿದೆ ಹೇಳಿ? ನಮ್ಮ ಇರುವಂಥ ಒಂದೊಂದು ಅಸೋಸಿಯೇಷನ್ ಇದೆ. ನಾನು ನಿಜವಾಗಿ ಹೇಳಿದ್ರು, ಈ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದಾರೆ, ಅವರು ನಿಜವಾಗಿ ಈ ಅಸೋಸಿಯೇಷನ್ ಬಿಟ್ಟು ಯಾವುದಾದ್ರೂ ರಾಜಕೀಯ ಪಕ್ಷಕ್ಕೆ ಸೇರಿದ್ರೆ ಒಳ್ಳೆಯದು. ಒಂದೊಂದು ಅಸೋಸಿಯೇಷನ್ 3-4 ಇಲ್ಲಿ ನಮ್ಮ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವುದಲ್ಲ, ಇದನ್ನು ಕೊಲ್ಲುವುದು. ಒಂದು ಜಿಲ್ಲಾ ಅಸೋಸಿಯೇಷನ್ಗಳಿದೆ, ಇವರಿಗೆ ಒಂದು ಇಡೀ ಜಿಲ್ಲೆಯಿಂದ ಒಬ್ಬರನ್ನು ಕೊಡುವಾಗ ಒಂದು ಕ್ಯಾಪ್ ಕೊಡಲಿಕ್ಕೆ ಶಕ್ತಿ ಇಲ್ಲ, ಒಂದು ಬನಿಯಾನ್ ಕೊಡಲಿಕ್ಕೆ ಶಕ್ತಿ ಇಲ್ಲ, ಅವರಿಗೊಂದು ಟಿಕೆಟ್, ಬಸ್ನಲ್ಲಿ ಟಿಕೆಟ್ ಮಾಡಿ ಕರ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ, ಅವರಿಗೊಂದು ಉಳ್ಕೊಳ್ಳೋ ವ್ಯವಸ್ಥೆ, ಅವರಿಗೆ ಊಟದ ವ್ಯವಸ್ಥೆ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತೆ ಏನಪ್ಪ ಅಸೋಸಿಯೇಷನ್? ಇನ್ನು ಒಂದೊಂದು ಕಬಡ್ಡಿ ಅಸೋಸಿಯೇಷನ್ ತೆಗಿರಿ, ವಾಲಿಬಾಲ್ ಅಸೋಸಿಯೇಷನ್ ತೆಗಿರಿ, ನಮ್ಮ ರಾಜ್ಯದ್ದು ಎಷ್ಟೆಷ್ಟು ತುಂಡಾಗಿ ಎಷ್ಟೆಷ್ಟು ಅಸೋಸಿಯೇಷನ್ ಇದೆ. ಆ ಅಸೋಸಿಯೇಷನ್ ಅಲ್ಲಿ ನಮ್ಮ ಕ್ರೀಡಾಪಟುಗಳಿಗೆ ಎಷ್ಟು ಕಷ್ಟ ಆಗ್ತದೆ ಎಂಬುದನ್ನು ನೀವುಗಳು ಗಮನಿಸಿ. ಇದನ್ನು ಯಾರು ಮಾಡಬೇಕು? ಒಂದಕ್ಕೆ ಹೋದರೆ ಒಬ್ಬರು ನೀವು ಬ್ಲ್ಯಾಕ್ ಕಮ್ಯುನಿಟಿಗೆ ಹೋದ್ರಿ ಅಂತ ಹೇಳ್ತಾರೆ, ನಮ್ಮನ್ನು ತೆಗೆದು ಬೀಸಾಡ್ತಾರೆ. ನಾವು ಯಾವುದಕ್ಕೆ ಹೋಗ್ಬೇಕು ಹೇಳಿ? ಇದು ಬಹಳ ದೊಡ್ಡ ನಮ್ಮ ತಾಪತ್ರೆಯಾಗಿ ನಮಗೆ ಉಳಿದಿದೆ. ಇವತ್ತು ಕ್ರಿಕೆಟ್ ಅದರ ಒಂದು ಇಡೀ ಮೊನೊಪೊಲಿ ಹೇಗುಂಟು, ಹೇಗೆ ಮೊನೊಪೊಲಿ ಉಂಟು ನೋಡಿ. ಸ್ಪೋರ್ಟ್ಸ್ ಅಂತ ಬಂದಾಗ ಕ್ರಿಕೆಟ್ ಹೇಗೆ ಬಂದಿದೆ? ಆಡುವುದು ಎಷ್ಟು ಮಂದಿ? 11 ಜನ. ಅದರಲ್ಲಿ ತೊಡಗಿಸಿಕೊಳ್ಳುವವರು ಎಷ್ಟು ಜನ? ಬೇರೆ ಬೇರೆ ರೀತಿಯಲ್ಲಿ ನೋಡುವವರು, ಅದನ್ನು ಜೂಜುಗಾರರು, ಇನ್ನು ಇಡೀ ಬೇರೆ ಬೇರೆ ಇಡೀ ವರ್ಗದ ನೋಡಿದ್ರೆ ಏನಾದ್ರು ಅದನ್ನು ಜಾಗತಿಕ ಮಟ್ಟದಲ್ಲಿ ಹೇಗೆ ಅದಕ್ಕಿದೆ ಎಂಬುದನ್ನು ಗಮನಿಸಿ. ಈ ದೃಷ್ಟಿಯಲ್ಲಿ ಕ್ರಿಕೆಟ್ ಒಂದೇ ಅಲ್ಲ, ಇವತ್ತು ಬಹಳಷ್ಟು ನಮ್ಮ ಕ್ರೀಡೆಗಳಿದೆ. ನಮಗೆ ಆಸ್ಪದ ಕೊಡುವಂಥ, ಇಷ್ಟು ಶಕ್ತಿ ಇರುವಂಥ ಈ ದೇಶದಲ್ಲಿ ನಾವು ಏನನ್ನೂ ಮಾಡ್ಬೋದು. ಇಚ್ಛಾಶಕ್ತಿ ಇದ್ದರೆ, ಸರಿಯಾದ ರೀತಿಯಲ್ಲಿ ನಾವು ಮುನ್ನಡೆಸಿಕೊಂಡು ಹೋದರೆ, ಸರ್ಕಾರ ಇದರ ಬಗ್ಗೆ ಸರಿಯಾಗಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಚಿಂತನೆ ಮಾಡಿದರೆ, ಇವತ್ತು ನನಗೆ ಭಾರಿ ಖುಷಿ ಆಯಿತು. ಮೋದಿಯವರು ಇವತ್ತು 700 ಕೋಟಿ ಖರ್ಚು ಮಾಡಿಕೊಂಡು ಉತ್ತರ ಪ್ರದೇಶದಲ್ಲಿ ಇವತ್ತೊಂದು ಇದಕ್ಕೆ ಅಡಿಗಲ್ಲ ಹಾಕಿದ್ರು, ಶಂಕುಸ್ಥಾಪನೆ ಇವತ್ತು ಮಾಡಿದರು. ಸಂತೋಷ. ಇಂಥ 700 ಕೋಟಿ ರೂಪಾಯಿ ಇದ್ದು ಹಲವಾರು ಕಡೆಯಲ್ಲಿ ಶಂಕುಸ್ಥಾಪನೆ ಆಗಲಿ. ನಾನು ಮಸ್ಕತ್ತಿಗೆ ಹೋಗುವಾಗ 400 ಮೀಟರ್ನಲ್ಲಿ ಒಬ್ಬ ಫಸ್ಟ್ ಬಂದ ಒಲಿಂಪಿಕ್ನಲ್ಲಿ, ಅವನಿಗೆ ಒಬ್ಬನಿಗೆ ಬೇಕಾಗಿ ಅಲ್ಲಿಯ ರಾಜ ಇಡೀ ಒಂದು ಸ್ಟೇಡಿಯಂ ಅನ್ನು 1,000 ಕೋಟಿ ರೂಪಾಯಿ ಖರ್ಚು ಮಾಡಿಕೊಂಡು ಒಂದು ಸ್ಟೇಡಿಯಂ ಮಾಡಿಕೊಟ್ಟ ಅವನಿಗೆ, ಒಬ್ಬ ಇವನಿಗೆ 400 ಮೀಟರ್ನಲ್ಲಿ ಒಬ್ಬ ಒಲಿಂಪಿಕ್ನಲ್ಲಿ ಬಂದದಕ್ಕೆ. ನಮ್ಮ ಗತಿ ಎಂತದ್ದು ಹೇಳಿ? ನಮಗೆ ನಮ್ಮ ಸಿಂಥೆಟಿಕ್ ಟ್ರ್ಯಾಕ್ ಉಂಟು, ಅದನ್ನು ಮೇಂಟೈನ್ ಮಾಡಬೇಕಾದ್ರೆ ನಮ್ಮ ಪ್ರಾಣಕ್ಕೆ ಬರ್ತದೆ. ಇದನ್ನು ಮೇಂಟೈನ್ ಮಾಡಲಿಕ್ಕೆ 1 ಲಕ್ಷ ರೂಪಾಯಿ ನಮಗೆ ಯಾವ ಇಲಾಖೆಗಳು ಕೊಡುವುದಿಲ್ಲ. ಇದನ್ನು ಮೇಂಟೈನ್ ಮಾಡಬೇಕು. ಒಂದು ಸಿಂಥೆಟಿಕ್ ಟ್ರ್ಯಾಕ್ ಅನ್ನು ನಾವು ಕಾಪಾಡೋದಂದ್ರೆ ಹೇಗೆ? ನಿಜ ಕಟ್ಟಿಕೊಡ್ತಾರೆ, ಅದನ್ನು ಮೇಂಟೈನ್ ಮಾಡಲಿಕ್ಕೆ 1 ರೂಪಾಯಿ ಇಲ್ಲ. ಬಹಳ ಕಷ್ಟ ಸ್ವಾಮಿ. ಇದನ್ನು ಹೇಳ್ತಾ ಹೋದ್ರೆ ಗಂಟೆ ಕಟ್ಟಲಿ ಇದರ ಪ್ರಾಬ್ಲಮ್ ಇದೆ. ನಿಜ ಇಲ್ಲ ಗಂಭೀರವಾಗಿರೋ ವಿಚಾರಗಳು ನಮಗೆ ಬೇಸರ ಆಗುತ್ತೆ ಸರ್. ನಾವು ಅನ್ಕೊಂಡಿದ್ವಿ ಎಲ್ಲವೂ ಕೂಡ ಕೊಡ್ತಾರೆ, ಇದೇ ನಮ್ಮ ಕ್ರೀಡಾ ಕ್ಷೇತ್ರ ಬೆಳೀತಾ ಇದೆ ಅನ್ನುವಂಥದ್ದು ಇದ್ವಿ, ಆದ್ರೆ ಇಷ್ಟು ಸವಾಲುಗಳು ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಜೊತೆಗೆ 3 ವರ್ಷಗಳ ಬಳಿಕ ಸರ್ ಈ ಒಂದು ವಿಚಾರಗಳು ನಾವು ಗಮನಿಸಿದ್ದಾಗ, ಹಾಗಾದ್ರೆ ಇದೇ ಕತೆ ಮುಂದುವರಿಯುತ್ತಾ, ಏನು ಬದಲಾವಣೆ ಆಗಲ್ವಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಇದನ್ನೆಲ್ಲ ಕೇಳಿದಾಗ ನಾನು ಇದನ್ನು ಕೇಳಲೇಬೇಕಾಗ, ನಮ್ಮ ಜೀವಮಾನದಲ್ಲಿ 70 ವರ್ಷ ದಾಟಿದೆವು. 70 ವರ್ಷದಲ್ಲಿ ಆಶಾದಾಯಕ ವಾತಾವರಣ ಇಲ್ಲ. ಇನ್ನು ಮುಂದೆ ಹೇಗೆ ಅಂತ ನಾವು ನೋಡಬೇಕು. ಓಕೆ ಸರ್, ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ
ಸ್ಪೋರ್ಟ್ಸ್ಗೆ ಯಾವ ರೀತಿ ಬೆಲೆ ಇದೆ ಅಂಡ್ ಯಾವ ರೀತಿ ಸ್ಪೋರ್ಟ್ಸ್ಗೆ ಅಲ್ಲಿ ಉತ್ತೇಜನ ಕೊಡಲಾಗ್ತದೆ? ಯಾಕಂದ್ರೆ ಏಕಲವ್ಯ ಸ್ಪೋರ್ಟ್ಸ್ ಕ್ಲಬ್ ನಾವು ನೋಡಿದ್ದೇವೆ ಅಂಡ್ ತಾವುಗಳು ಕೊಡ್ತಾ ಇರುವಂತಹ ಒಂದು ಸೇವೆಯನ್ನು ನಾವು ನೋಡಿದ್ದೇವೆ, ಗಮನಿಸಿದ್ದೇವೆ, ಪ್ರಶಂಸೆ ಇದೆ. ಸ್ವಲ್ಪ ಎಸ್ ಸರ್, ಏನ್ ಹೇಳ್ತೀರಾ? 84 ಇಸ್ವಿಯಲ್ಲಿ ಪ್ರಾರಂಭ ಮಾಡಿದೆ ಸ್ವಾಮಿ ಎಸ್ ಈ ಕ್ರೀಡೆ. ಆಗ ನಮ್ಮಲ್ಲಿ ವಿದ್ಯಾಸಂಸ್ಥೆ ಇಲ್ಲ. ಪ್ರಾಥಮಿಕ ಮಟ್ಟಕ್ಕೆ, ಹೈಸ್ಕೂಲ್ಗೆ, PUCಗೆ, ಡಿಗ್ರಿಗೆ ಯಾವ ಯಾವ ವಿದ್ಯಾಸಂಸ್ಥೆಯಲ್ಲಿ ನಾವು ಅವರನ್ನು ಮಕ್ಕಳನ್ನು ಸೇರಿಸಬೇಕು. ಅಲ್ಲಿ ಅವರ ಫೀಸ್ಗಳನ್ನು ನೋಡಬೇಕು, ಅವರು ನೋಡ್ಕೋಬೇಕು, ಅವರ ಖರ್ಚು ವೆಚ್ಚ ನೋಡಬೇಕು. ಆಗ ಕಟ್ಟಿಕೊಂಡು ಬಂದವರು 35 ವರ್ಷದಿಂದ ಈ ನೆಗೆಟಿವ್ ಥಿಂಕಿಂಗ್ನಲ್ಲಿ ನಾವು ಪಾಸಿಟಿವ್ ಥಿಂಕಿಂಗ್ ಅನ್ನು ತಂದುಕೊಂಡು ನಾವು ಹೋರಾಟ ಮಾಡಿಕೊಂಡು ಬರ್ತಾ ಇದ್ದೇವೆ. ಎಷ್ಟು ದೀರ್ಘ ಪ್ರಯಾಣ. ಈಗ ನಮ್ಮಲ್ಲಿ ಇದಕ್ಕೆ ಪ್ರತಿಭಾವಂತರಿಗೆ ನಮ್ಮಲ್ಲಿ ಗುರುತಿಸುವಿಕೆ ಉಂಟು ನಮ್ಮ ಇಡೀ ಸಂಸ್ಥೆಯಲ್ಲಿ. ಅದು ಯಾವ ಪ್ರತಿಭಾವಂತರಾಗಲಿ, ಕಲಿಕೆಯಲ್ಲಿ ಆಗಲಿ, ಸಾಂಸ್ಕೃತಿಕವಾಗಲಿ, ಕ್ರೀಡಾ ಕ್ಷೇತ್ರದಲ್ಲಾಗಲಿ, ಅಥವಾ ಸಾಮಾಜಿಕವಾಗಿ ತೆಗೆದರೆ ಅಂಗವಿಕಲರನ್ನಾಗಲಿ, ಬೇರೆ ಬೇರೆ ರೀತಿಯಲ್ಲಿ ನಾವು ಬೇರೆ ಬೇರೆ ರೀತಿಯಲ್ಲಿ ದತ್ತು ಸ್ವೀಕಾರ ಮಾಡಿಕೊಂಡು ನಾವು ಫ್ರೀ ಎಜುಕೇಷನ್, 0 ಫೀಸ್ ಇಟ್ಟುಕೊಂಡೆಲ್ಲ ಅವರನ್ನು ಮುಂದೆ ಕೊಂಡೋಗ್ತೇವೆ. ಕ್ರೀಡೆಗೆ ಸಂಬಂಧಪಟ್ಟವರು ಕೂಡ 600ಕ್ಕೆ ಮಿಕ್ಕಿದಂಥ ಮಕ್ಕಳು ನಮ್ಮ ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ, ಪದವಿ ಶಿಕ್ಷಣದಲ್ಲಿದ್ದಾರೆ. ಉಚಿತ ಶಿಕ್ಷಣದ ಅಡಿಯಲ್ಲಿ ಇಷ್ಟು ಮಂದಿ ಇದ್ದಾರೆ. ಉಚಿತ ಶಿಕ್ಷಣದ ಅಡಿಯಲ್ಲಿದ್ದಾರೆ. ಈ ಸಂಖ್ಯೆ ನಮ್ಗೆ ಗೊತ್ತಿಲ್ಲ. ಯಾವ ವಿದ್ಯಾಸಂಸ್ಥೆಯಲ್ಲಿ ಈ ರೀತಿಯ ಒಂದು ಮಾನದಂಡ ಇದೆ ಗೊತ್ತಿಲ್ಲ. ಅವರನ್ನು ದಿನನಿತ್ಯ ನಾವು ನೋಡಬೇಕು, ಅವರ ಊಟೋಪಚಾರ ನೋಡಬೇಕು, ಅವರನ್ನು ತರಬೇತಿ ಮಾಡಬೇಕು, ಅವರನ್ನು ಎಲ್ಲ ಕಡೆ ಕೊಂಡೋಗಬೇಕು. ಎಷ್ಟು ದೊಡ್ಡ ಸವಾಲು. ಈ ಒಂದು ವರ್ಷದಲ್ಲಿ 7 ರಿಂದ 8 ಕೋಟಿ ರೂಪಾಯಿ ನಮಗೆ ನಮ್ಮ ಸಂಸ್ಥೆಗೆ ಇದು ಹೊರೆಯಾಗಿದೆ. ನಾನು ಹೊರೆ ಅಂತ ಹೇಳುವುದಿಲ್ಲ, ಇದು ನಮ್ಮ ಶಕ್ತಿಯಾಗಿದೆ. ನಾನು ಹೊರೆ ಅಂತ ಎಂಬುದು ಹೇಳಬಾರ್ದು, ಇದು ನಮ್ಮ ಶಕ್ತಿಯಾಗಿದೆ. ಇಂಥ ಮಕ್ಕಳಿಗೆ ಒಂದು 2 ವರ್ಷದಲ್ಲಿ ಯಾವ ಮೀಟು ಸಿಕ್ಕದಾಗ ನಮ್ಮ ಕತೆ ಅಂತ ಹೇಳಿ 2 ವರ್ಷ ಹೋಯ್ತಲ್ಲ. ಇಷ್ಟು ತರಬೇತಿ ಮಾಡಿಕೊಂಡು ಈ ರಾತ್ರಿ ಆಗಲು ಈಗ 2 ವರ್ಷದ ಟೈಮ್ ಅಲ್ಲಿ ಆ ವಿದ್ಯಾರ್ಥಿಗಳು ಏನಿರ್ತಾರೆ, ಸ್ಪೋರ್ಟ್ಸ್ ನಲ್ಲಿ ತುಂಬಾ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಅದೇ ರೀತಿ ಇರ್ತಾರೆ. ಅಂದ್ರೆ ಅವರು ಅಭ್ಯಾಸಗಳನ್ನ ಮಾಡ್ತಾ ಇರಲ್ಲ, ಅಭ್ಯಾಸ ಮಾಡ್ತಾ ಇರ್ತಾರೆ, ಅಭ್ಯಾಸ ಆಗ್ತಾ ಇದೆ. ಆದ್ರೆ ನಮ್ಗೆ ಮೀಟ್, ಅದಕ್ಕೆ ನಾನು ಯಾವಾಗಲೂ ತಮಾಷೆಯಾಗಿ ಹೇಳುದು, ಇಲ್ಲೂ ಕೂಡ ನನಗೆ ತಪ್ಪಿ ತಿಳ್ಕೋಬಾರ್ದು. ನಾನು ಈ ವಿದ್ಯಾರ್ಥಿಗಳನ್ನು ಹೀಗೆ ದತ್ತು ತೆಕೊಂಡು ನಾನು ಈ ಕೆಲಸ ಮಾಡೋದಕ್ಕಿಂತ ಒಂದು 4 ಕೋಣಗಳನ್ನಾದರೂ ನಾನು ಸಾಕ್ತಿದ್ರೆ ನನಗೊಂದು ವರ್ಷದಲ್ಲಿ ಒಂದು 25-30 ಒಂದು ಕಂಬಳಾದು ಸಿಕ್ತಿತ್ತು ಎಂಬ ಮಾತು ನಾನು ಯಾವಾಗಲೂ ಒಂದು ತಮಾಷೆಗೆ ಮತ್ತು ಅದೊಂದು ಸ್ವಲ್ಪ ಬುದ್ಧಿ ಬರಲಿ ಅಂತ ಹೇಳಬೇಕಲ್ವಾ. 2 ವರ್ಷ ಕಾಲ ನಾವು ಏನಿಲ್ಲದೆ ಒಂದು ಕೂತ್ಕೊಳ್ಳುವುದು ಅಂತ ಹೇಳಿದ್ರೆ ಹೇಗೆ ಸ್ವಾಮಿ? ಒಬ್ಬ ಹೇಳಿ, ಒಬ್ಬ ಸಂಗೀತಗಾರ, ಒಬ್ಬ ನೃತ್ಯಗಾರ, ಅವನು ಇಷ್ಟು ಬೆವರು ಸುರಿಸಿ ಕಲಿತ ಮೇಲೆ ಅವನಿಗೊಂದು ವೇದಿಕೆ ಸಿಕ್ಕದೆ ಹೋದರೆ, ಒಬ್ಬ ಪ್ರೇಕ್ಷಕನ ಸಿಕ್ಕದೆ ಹೋದರೆ ಅವನ ಪರಿಸ್ಥಿತಿ ಏನಾಗ್ಬೋದು ಹೇಳಿ? ಅದೇ ರೀತಿ ನಾವುಗಳು ಕೂಡ ನಮ್ಮನ್ನು ನೀರಿನಿಂದ ತೆಗೆದು ಮೀನನ್ನು ದಡದಲ್ಲಿ ಹಾಕಿಬಿಟ್ರೆ ಹೇಗೆ ಆಗ್ತದೆ ಆ ರೀತಿಯ ಪರಿಸ್ಥಿತಿ ನಮ್ಮ ಕ್ರೀಡಾಪಟುಗಳಿಗೆ, ಈ ತರಬೇತಿ ಕೊಟ್ಟ ಅಂತ ಯಾರಿಗೆ ಒಂದು ಪ್ರತಿಭಾವಂತರಿಗೆ ಇದು ಆಗ್ತಾ ಇದೆ. ಇದು ಬಹಳ ದುಃಖ ಅಂತ ನಾನು ಹೇಳೋದು, ಇದು ಬಹಳ ದುಃಖ ಅಂತ ಹೇಳೋದು. ಸರ್, ನಮ್ಮ ಜಿಲ್ಲೆಯಲ್ಲಿ ಯಾವ ರೀತಿ ಪ್ರೋತ್ಸಾಹ ಇದೆ ಕ್ರೀಡೆಗೆ? ಉಂಟು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಯಾಕೆಂದರೆ ಈ ಜಿಲ್ಲೆ ಇದು ಬಹಳ ದೊಡ್ಡ ಸಂಪತ್ತಿದ್ದಂಥ ಜಿಲ್ಲೆ. ಇಲ್ಲಿ ಸಮುದ್ರದ ಬದಿಯ ಜಾಗ ಇದೆ. ಯಾಕೆಂದರೆ ಈ ಹೊಯ್ಗೆ ಉತ್ತರ ಭಾರತದವರಿಗೆ ಸಿಕ್ಕುವುದಿಲ್ಲ. ಕೆಲವು ನಮ್ಮ ಇಡೀ ವರ್ಷದಲ್ಲಿ ಕೆಲವು ತಿಂಗಳು ನಾವು ಹೊಯ್ಗೆ ಮೇಲೆ ಎಲ್ಲ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಇದು ಈ ಸಮುದ್ರದ ಬದಿಯ ಜಾಗ ನಮ್ಮಲ್ಲಿ ದೇವರು ಕೊಟ್ಟ ಒಂದು ಬಹಳ ದೊಡ್ಡ ಪ್ರಕೃತಿ ಶಕ್ತಿ ಇದೆ. ಬಯಲು ಭಾಗ ಇದೆ ನಮ್ಮಲ್ಲಿ, ಬಹಳ ಸಮತಟ್ಟಾದಂಥ ಭಾಗವಿದೆ. ಈಚೆಯಿಂದ ಗುಡ್ಡೆಗಾಡು ಸಹ ಇದೆ. ಕೆಲವು ಸಂದರ್ಭ ಈಗ ಕ್ರೀಡಾಪಟುಗೆ ಅದೂ ಬೇಕು, ಇದೂ ಬೇಕು, ಆಚೆಯಿಂದ ಗುಡ್ಡಗಾಡಿನಲ್ಲಿ ಬೇಕು. ಬೇರೆ ಬೇರೆ ವರ್ಷದಲ್ಲಿ ಅವರು ಬೇರೆ ಬೇರೆ ರೀತಿ ಪ್ರಾಕ್ಟೀಸ್ ಮಾಡೋದಂತೆ. ಇದು ಒಂದು ಪ್ರಕೃತಿ ನಮಗೆ ಕೊಟ್ಟಂಥ ಒಂದು ಶಕ್ತಿ. ಇದ್ರ ಜೊತೆ ನಮ್ಮಲ್ಲಿರುವ ಜಾತಿ, ನಾನು ಖಂಡಿತ ಆ ಜಾತಿಯನ್ನು ಹೇಳೋದಲ್ಲ, ನನಗೆ ಜಾತಿಯ ಬಗ್ಗೆ ನಾನು ಕೊನೆಯ ಮನುಷ್ಯ. ಆದರೆ ನಮ್ಮಲ್ಲಿ ಒಂದು ತೆಗೆದು ನೋಡಿ ನೀವು, ನಮ್ಮಲ್ಲಿ ಈ ಜಾಗದಲ್ಲಿರುವಂಥ ಒಂದು ಬಿಲ್ಲವರು ಇರ್ಬೋದು, ಬಂಟರು ಇರ್ಬೋದು, ಮೊಗವೀರು ಇರ್ಬೋದು, ನಮ್ಮ ಪರಿಶಿಷ್ಟ ಪಂಗಡದವರು ಇರ್ಬೋದು, ಅಥವಾ ನಮ್ಮ ಮುಸಲ್ಮಾನರು ಇರ್ಬೋದು, ಕ್ರೈಸ್ತರು ಇರ್ಬೋದು. ಎಂಥ ಶಕ್ತಿಯುತವಾದಂಥ ಒಂದು ಶಕ್ತಿ ಇದೆ ನೋಡಿ. ಇವರೆಲ್ಲ ಹುಟ್ಟು ಹೋರಾಟಗಾರರು. ಒಂದು ಮೊಗವೀರವರ ಸಾಹಸದ ಎದುರಿನಲ್ಲಿ ನಾವುಗಳು ಏನು ಸ್ವಾಮಿ ಹೇಳಿ? ಅಂತ ಕೋಟಿ ಜನರ ಜನಾಂಗದವರು ಒಂದು ಬಿಲ್ಲವರು ಸರಿಯಾಗಿ ನಿಂತರೆ ಏನಾಗ್ಬೋದು ಹೇಳಿ? ಇಡೀ ಯೋಧರಾಗಿ ಕೆಲಸವನ್ನು ಮಾಡಿದಂಥ ಒಂದು ಬಂಟರು ಸರಿಯಾಗಿ ಯೋಧರಾಗಿ ನಿಂತರೆ ಏನಾಗ್ಬೋದು ಹೇಳಿ? ಇದೆಲ್ಲ ಬಹಳ ದೊಡ್ಡ ಶಕ್ತಿ ಇಲ್ಲಿ ಉಂಟು ಸ್ವಾಮಿ. ಈ ಶಕ್ತಿಯನ್ನು ಸರಿಯಾಗಿ ಉಪಯೋಗಿಸಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ದೇಶದಲ್ಲಿ ಏನಾಗಬಹುದು ಅಂತ ನೀವೊಂದು ಕೂತ್ಕೊಂಡು ಆಲೋಚನೆ ಮಾಡಿ. ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಅಂತಹ ಸಾಧಕರು ಇದ್ದಾರೆ, ಡೌಟ್ ಇಲ್ಲ ಅದರಲ್ಲಿ. ಜೊತೆಗೆ ಸರ್, ಮೋಹನಾಳು ಅವರು ತಮ್ಮ ಒಂದು ಆಳ್ವ ಶಿಕ್ಷಣ ಸಂಸ್ಥೆ, ನಾವು ಹಿಂದೆಯೂ ಕೂಡ ನೋಡಿದಾಗೆಲ್ಲ ಇಂದಿನಿಂದ ಇಂದಿನವರೆಗೂ ಕೂಡ ಯಾವುದೇ ಒಂದು ಸಾಂಸ್ಕೃತಿಕ ರಂಗದ ಕಾರ್ಯಕ್ರಮಗಳಿದ್ರೆ ಮೋಹನಾಳು ಅವರು ಜೊತೆಗೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಸಂಸ್ಥೆ ಪ್ರಥಮ ಸ್ಥಾನದಲ್ಲಿ ಬರುತ್ತೆ. ಸ್ಪೋರ್ಟ್ಸ್ಗೆ ವಿಚಾರವಾಗಿ ಸಂಬಂಧಪಟ್ಟಾಗ ಆಳ್ವಾಸ್ ಸಂಸ್ಥೆ,
ಆದ್ರೆ ಇಲ್ಲಿ ಕೆಲವು ವಿಚಾರಗಳು ಬರ್ತಾ ಇದೆ. ಅಂದ್ರೆ ನಮ್ಮ ಆಳುವ ಶಿಕ್ಷಣ ಸಂಸ್ಥೆಯಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರೇನಿದ್ದಾರೆ, ಇಲ್ಲಿ ನಮ್ಮ ಜಿಲ್ಲೆಯವರು ಈ ಭಾಗದ ಜನರು ಸ್ವಲ್ಪ ಕಡಿಮೆ ಇದ್ದಾರೆ, ಹೊರ ಭಾಗದ ಜನರು ಜಾಸ್ತಿ ಆಗಿದ್ದಾರೆ, ಅಧಿಕವಾಗಿದ್ದಾರೆ, ನಮ್ಮವರಿಗೆ ಅವಕಾಶ ಕಡಿಮೆಯಾ ಅನ್ನುವಂತಹ ಪ್ರಶ್ನೆ ಬರ್ತಾ ಇದೆ. ಹೌದಾ, ಹೇಗಿದ್ದಾರೆ, ನಮ್ಮವರಿಗೆ ಅವಕಾಶ ಸಿಗ್ತಾ ಇಲ್ವಾ ಕ್ರೀಡಾ ಕ್ಷೇತ್ರದಲ್ಲಿ ಆಳ್ವಾಸ್ನಲ್ಲಿ? ನಾವು ನಮ್ಮ ಜಾತಿ ಬಗ್ಗೆ ಇರ್ಬೋದು, ನಮ್ಮ ಜಿಲ್ಲೆ ಬಗ್ಗೆ ಇರ್ಬೋದು, ನಮ್ಮ ಭಾಷೆಯ ಬಗ್ಗೆ ಇರ್ಬೋದು, ಇದೆಲ್ಲ ಸ್ವಾಭಿಮಾನ ಇದೆ. ಆದರೆ ಅಂತಿಮವಾಗಿ ಏನು, ನಾವು ದೇಶಿ ಚಿಂತನೆಯವರು. ನಮ್ಮ ದೇಶ ಇವತ್ತು ನೀವು ಕ್ರೀಡಾ ಕ್ಷೇತ್ರದಲ್ಲಿ ಈ ಮಾತು ಹೇಳಿದೆ. ನಮ್ಮ ಆಳ್ವಾಸ್ ಸಂಸ್ಥೆಯಲ್ಲಿ 20,000ಕ್ಕಿಂತ ಹೆಚ್ಚು ಮಕ್ಕಳು ಇರುವುದನ್ನು ನೀವು ಗಮನಿಸಿ. ಇಲ್ಲಿ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯವರು, ಮೂಡುಬಿದ್ರೆಯವರು ಮಾತ್ರ ಇಲ್ಲಿ ಇರುವುದ? ಇಡೀ ವಿದ್ಯಾಕ್ಷೇತ್ರದ ಈ ಆವರಣದೊಳಗೆ ನನಗೆ ಇಡೀ ನಮ್ಮ ದೇಶದ ಎಲ್ಲ ಸಂಪನ್ಮೂಲ ಇದ್ದಂಥ ವಿದ್ಯಾರ್ಥಿಗಳ ವರ್ಗ ಇದೆ, ಪರದೇಶದಿಂದ ಬಂದವರು ಕೂಡ ಇದ್ದಾರೆ. ಇಲ್ಲಿ ಆ ಜಿಲ್ಲೆ, ಆ ಭಾಷೆ, ಆ ಜಾತಿ, ಈ ಜಾತಿಗೆ ನಾನು ಸೀಮಿತನಾಗಲಿಲ್ಲ. ನಾವು ಎಷ್ಟೋ ನಮ್ಮ ಪ್ರತಿಭಾವಂತರನ್ನು ನಾನು ಹಂಟ್ ಮಾಡ್ತಾ ಇದ್ದೇನೆ. ಅದು ಕ್ರೀಡೆಗೆ ಸಂಬಂಧಪಟ್ಟವರು ಇರ್ಬೋದು, ನಮ್ಮ ಸಾಂಸ್ಕೃತಿಕವಾಗಿರ್ಬೋದು, ಕಲಿಕೆಯ ಪ್ರತಿಭಾವಂತರು ಇರ್ಬೋದು, ಯಾವ ವಿಷಯದಲ್ಲಿ ಇರ್ಬೋದು. ನಾನು ಈ ದೇಶದಲ್ಲಿ ಯಾರಿದ್ದಾರೆ ಎಂಬುದನ್ನು ಗಮನಿಸ್ತಾ ಇದ್ದೇನೆ. ಯಾಕೆಂದರೆ ನಾವು ಮಾಡುವ ಖರ್ಚು ವೆಚ್ಚಗಳು ಎಲ್ಲವೂ ತೆಗೆದುಕೊಂಡ ಸವಾಲನ್ನು ನಾವು ಅದನ್ನು ಸಮರ್ಪಕ ರೀತಿಯಲ್ಲಿ ತೋರಿಸ್ಕೊಡ್ಬೇಕು, ಅದು ನಮ್ಮ ಕರ್ತವ್ಯ. ನಾನು ಎಲ್ಲಿಂದ ಈಗ ನಮ್ಮಲ್ಲಿ ಇದ್ದರೆ ಎಲ್ಲೋ ಪಾಕಿಸ್ತಾನದ ಬಂದು ಇಲ್ಲಿದ್ದವರಿಲ್ಲ, ಅಥವಾ ಬಾಂಗ್ಲಾದೇಶದಿಂದ ಬಂದವರು ಇಲ್ಲಿಲ್ಲ. ಇಲ್ಲಿ ಇರುವುದು ಯಾರು ಕೇಳಿದ್ರೆ ನಮ್ಮ ದೇಶದ 34 ರಾಜ್ಯಗಳಿಂದ ಬಂದಂಥ ಎಲ್ಲಿಯವರು ಸಹ ಇರ್ಬೋದು. ಆ ಪಂಜಾಬು, ಆ ಹರಿಯಾಣ, ಆ ತಮಿಳುನಾಡು, ಆ ಕೇರಳದ ಎಂತೆಂಥ ಪ್ರತಿಭಾವಂತರು ಇವತ್ತು ಕ್ರೀಡಾಪಟುಗಳಿದ್ದಾರೆ. ಹೌದು, ನಮ್ಮವರೇ. ಅವರನ್ನು ಯಾರು ಬರ್ತೀರಪ್ಪ ಬನ್ನಿ, ಅವರಿಗೆ ಇವತ್ತು ಆಳ್ವಾಸಿನ ಗುರುತಾಗಿದೆ, ಪರಿಚಯ ಆಗಿದೆ. ಅಲ್ಲಿ ಹೋದರೆ ನಮಗೆ ಅಲ್ಲಿಯ ಸಂಸ್ಥೆ ನಮ್ಮನ್ನು ನೋಡ್ತಾ ಇದೆ, ನಮ್ಮನ್ನು ಪ್ರೋತ್ಸಾಹ ಕೊಡ್ತಾ ಇದೆ, ನಮ್ಮನ್ನು ಆಸಕ್ತಿಯನ್ನು ಬೆಳೆಸ್ತದೆ, ನಮ್ಮನ್ನು ಅಂತಿಮವಾಗಿ ಮುಟ್ಟಿಸ್ತಾರೆ. ಈ ದೃಷ್ಟಿಯಲ್ಲಿ ಇವತ್ತು ಎಷ್ಟೋ ಜನ ಆಕಾಂಕ್ಷಿಗಳು ಇಲ್ಲಿ ಬರ್ತಾ ಇದ್ದಾರೆ. ನಾನು ಸಂತೋಷದಲ್ಲಿ ತೆಗೆದುಕೊಳ್ಬೇಕಾದ್ದು ನನ್ನ ಕರ್ತವ್ಯ. ನಿಜ, 100%. ಹಾಗೆಂತೇಳಿ ನಮ್ಮ ಜಿಲ್ಲೆಯಲ್ಲಿದ್ದಂಥ ಯಾವ ಪ್ರತಿಭಾವಂತರನ್ನು ಅಸಡ್ಡೆ ಮಾಡುವಂಥ ಪ್ರಶ್ನೆ ಇಲ್ಲ. ಎದ್ದು ಬರಲಿ, ಕತೆ ಕೇಳೋದಲ್ಲ, ಎದ್ದು ಬಂದುಕೊಂಡು ನಮ್ಮಲ್ಲಿ ಒಟ್ಟು ಟೀಮ್ ಆಗಿ ಮೂಡಿ ಬರಲಿ. ಇದು ನಮ್ಮ ಕೆಲಸ. ಅದಕ್ಕಾಗಿ ಇವತ್ತು ಇಡೀ ದೇಶದವರು ಬರ್ತಾರೆ. ಇದಕ್ಕೊಂದು ರೂಪರೇಖೆ ಇದೆ. ಒಬ್ಬ ಈಗ ಇದಕ್ಕೆ ಸಂಬಂಧಪಟ್ಟವನೇ ಆದರೆ, ಈಗ ಇದು ಡಿಗ್ರಿಗೆ ಸಂಬಂಧಪಟ್ಟದ್ದು, ಇದು ಯೂನಿವರ್ಸಿಟಿ ಸಂಬಂಧಪಟ್ಟದ್ದು. ಇಲ್ಲಿ 18 ವರ್ಷದ ಮೇಲೆ 8 ವರ್ಷ ಕಾಲ ಅವನು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಬಹುದು. 26 ವರ್ಷದವರೆಗೆ, 18 ವರ್ಷದಿಂದ 26 ವರ್ಷದವರೆಗೆ ಅವನು ಅರ್ಹ ಇದ್ದವ. ಅರ್ಹತೆ ಇಲ್ಲದೆ ನಾವು ತೆಗೆದುಕೊಳ್ಳುವಂಥ ಪ್ರಶ್ನೆ ಇಲ್ಲ. ಆ ಅರ್ಹತೆ ಇದ್ದರೆ, ಅವನ ರೆಕಾರ್ಡ್ಗಳು ಸರಿದ್ರೆ ಅವನನ್ನು ಅಡ್ಮಿಷನ್ ಮಾಡ್ತೇವೆ. ಮಾಡಿಕೊಂಡು ಅಂತಿಮವಾಗಿ ಇದು ಆಳ್ವಾಸಿನ ವಿದ್ಯಾರ್ಥಿ, ಅವನು ಮಂಗಳೂರು ಯೂನಿವರ್ಸಿಟಿಯ ಅಥವಾ ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಅಥವಾ ವಿಶ್ವೇಶ್ವರ ಟೆಕ್ನಾಲಜಿ ಯೂನಿವರ್ಸಿಟಿಯ ಒಬ್ಬ ಆ ಯೂನಿವರ್ಸಿಟಿ ಅಡಿಯಲ್ಲಿ ಬರುವವ. ಇಂಥ ಮೀಟ್ ಬರುವಾಗ ಅವರು ಒಳ್ಳೆ ಕೆಲಸ ಮಾಡ್ತಾರೆ. ಇವತ್ತು ಕೂಡ ನಮ್ಮಲ್ಲಿ ಈ ಮೀಟ್ನಲ್ಲೂ ಕೂಡ ನಮ್ಮ ಜಿಲ್ಲೆಯವರೂ ಇದ್ದಾರೆ, ನಮ್ಮ ರಾಜ್ಯದವರಿದ್ದಾರೆ, ಹೊರ ರಾಜ್ಯದವರಿದ್ದಾರೆ. ಒಟ್ಟು ನಮ್ಮ ದೇಶೀಯವಾದಂಥ ಮಕ್ಕಳು ಅಲ್ಲಿದ್ದಾರೆ. ನಮ್ಮ ಕ್ರೀಡಾಕೂಟ ನಡೀತದೆ. ಇದೆಲ್ಲ ಅಪವಾದಗಳು, ಇದರ ಬಗ್ಗೆ ತಿಳುವಳಿಕೆ ಇಲ್ಲದಂಥ ಜನಗಳು ಮಾಡುವಂಥ ಅಪವಾದಗಳು ಇದ್ದಾರೆ. ಆದರೆ ಒಂದು ನೆನಪಿಟ್ಟುಕೊಳ್ಳಿ ಸ್ವಾಮಿ, ನಾನು ಜಿಲ್ಲೆಯನ್ನೇ ಗುರುತಿಸಿಕೊಂಡು ಇರುವುದಲ್ಲ. ಇನ್ನು ನಮ್ಮ ಸಾಧನೆ ಅದು ಜಿಲ್ಲೆಯಲ್ಲಿರುವ ಶಾಲೆಗಳನ್ನು ಸೋಲಿಸುವಂಥದ್ದು ಅಥವಾ ಅದರಲ್ಲಿ ನಾವು ಸಾರ್ವಭೌಮತ್ವವನ್ನು ಪಡೆಯುವುದಲ್ಲ. ನಾವಿನ್ನು ಈಗ 35 ವರ್ಷವಾಯಿ ಸ್ವಾಮಿ, ನಾನು 70 ವರ್ಷ ದಾಟ್ತಾ ಬರ್ತಾ ಇದ್ದೇನೆ. ಇಂಥ ಸಂದರ್ಭದಲ್ಲಿ ನಾವು ದೇಶೀಯ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ಸಾಧನೆ ಮಾಡದೆ ಹೋದರೆ ಮತ್ತೆ ನಮ್ಮ ಕೆಲಸ ಯಾಕೆ ಸ್ವಾಮಿ? ಬ್ಯೂಟಿಫುಲ್. ನಿಜ ಸರ್, ಒಪ್ಕೊಳ್ಬೇಕು ಈ ಒಂದು ಮಾತನ್ನ. ದೇಶದಾದ್ಯಂತ ನಮ್ಮ ಹೆಸರು ಪಸರಿಸಬೇಕು, ಹೆಸರು ಬೆಳಿಬೇಕು, ಅಂಡ್ ಕೀರ್ತಿ ಪತಾಕೆ ಮೆರಿಬೇಕು ಅನ್ನುವಂಥದ್ದು ಮೋಹನಾಳ್ ಅವರ ಆಸೆ, ಕನಸು ಕೂಡ ಹೌದು. ಹಾಗಾಗಿ ಈ ಒಂದು ಸವಾಲನ್ನ ಮೆಟ್ಟಿ ನಿಂತು, ಸವಾಲುಗಳ ನಡುವೆ ಇದೀಗ ಹೋರಾಟಕ್ಕೆ ನಿಂತಿದ್ದಾರೆ. ನಮ್ಮೆಲ್ಲರ ಒಂದು ಸಹಕಾರ ಕೂಡ ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು. ಯಾಕಂದರೆ ನಾನು ಈ ವಿಚಾರಗಳನ್ನು ಕೇಳಿದಾಗ, ಈ ಗಂಭೀರವಾದಂಥ ಸಮಸ್ಯೆಗಳನ್ನು ನೋಡಿದಾಗ, ಇಷ್ಟು ಸಮಸ್ಯೆಗಳಿವೆ, ಆದರೂ ಕೂಡ ತಾವು ಮುಂದೆ ಬಂದಿದ್ದೀರಾ ಅಂತ ಬಂದಾಗ ಹ್ಯಾಟ್ಸ್ ಆಫ್ ಸರ್, ರಿಯಲಿ ಹ್ಯಾಟ್ಸ್ ಆಫ್. ಆ್ಯಂಡ್ ಒನ್ಸ್ ಅಗೇನ್ ಈ ಒಂದು ಈ ಸ್ಪೋರ್ಟ್ಸ್ ಮೀಟ್ ಬಗ್ಗೆ, ಅಂದರೆ ಜನವರಿ 4ರಿಂದ, ನಾಡಿದ್ದು 4ರಿಂದ 7ರ ತನಕ ನಡೀತಾ ಇರುವಂತಹ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತೆ ಅಂತ ನಮಗೆ 100% ಗೊತ್ತಿದೆ. ಕಾರಣ ಆಳ್ವಾಸ್ ಕಾಲೇಜ್ ಸಹಯೋಗದಿಂದ ನಡೀತಾ ಇದೆ ಅಂತ ಬಂದಾಗ ಗೊತ್ತಿದೆ, ಅದ್ದೂರಿಯಾಗಿ ನಡೆಯುತ್ತೆ, ಅತ್ಯದ್ಭುತವಾಗಿ ನಡೆಯುತ್ತೆ ಅನ್ನುವಂಥದ್ದು. ಅಂಡ್ ಎಸ್ ಸರ್, ಯಾವ ರೀತಿ ನಡೆಯುತ್ತೆ 3 ದಿನಗಳು, ಯಾವ ರೀತಿ ತಾವುಗಳು ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಬೇಕು ಅನ್ನುವಂಥದ್ದು ತಮ್ಮ ಒಂದು ಆಲೋಚನೆ ಸರ್? ಮೊದಲು ಅವರಿಗೆಲ್ಲ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಬೇಕಾದ್ದು ನಮ್ಮ ಕರ್ತವ್ಯ.
ಒಂದು ಕೂಡ ಅಪಸ್ವರಗಳು ಬರಬಾರ್ದು. ಎಸ್, ಅದು ನಮ್ಮ ವ್ಯವಸ್ಥೆಯಲ್ಲಿ ಉಳ್ಕೊಳ್ಳೋದಾಗಲಿ ಊಟೋಪಚಾರದಲ್ಲಾಗಲಿ ಒಂದು ಅವ್ಯವಸ್ಥೆ ಆಗಬಾರ್ದು. ಇದನ್ನು ಸಮರ್ಪಕ ರೀತಿಯಲ್ಲಿ ನಾವು ಮಾಡಬೇಕಾದ್ದು ನಮ್ಮ ಧರ್ಮ. ಅದು ಖಂಡಿತ ನಾವು ಮಾಡ್ತೇವೆ. ನಮ್ಮ ಅನುಭವದಲ್ಲಿ, ನಮ್ಮ ನುಡಿಸಿರಿ ವಿರಾಸತ್ ಇದನ್ನೆಲ್ಲ ಮಾಡಿದ ಅನುಭವದಲ್ಲಿ ಸಾವಿರಾರು ಲಕ್ಷ ಜನರನ್ನು ನಾವು ನೋಡಿದವರಿಗೆ ಇದೊಂದು 4-5 ಸಾವಿರ ಜನರು ನೋಡಲಿಕ್ಕೆ ಕಷ್ಟ ಆಗಲಿಕ್ಕಿಲ್ಲ. ಉಳ್ಕೊಳ್ಳೋ ವ್ಯವಸ್ಥೆ ಮತ್ತು ಊಟೋಪಚಾರದ ವ್ಯವಸ್ಥೆ ಮತ್ತು ಇಡೀ ಒಂದು ಪಾರದರ್ಶಕತೆ, ಇದು ಬಹಳ ಮುಖ್ಯ. ನಮಗೆ ಯಾವತ್ತೂ ಈ ಆಲ್ ಇಂಡಿಯಾಕ್ಕೆಲ್ಲ ಹೋಗುವಾಗ ನಮಗೆ ಪಾರದರ್ಶಕತೆ ಕಾಣೋದಿಲ್ಲ. ಅವರು ಬಹಳಷ್ಟು ಮೋಸ ಮಾಡೋದನ್ನು ಗಮನಿಸಿದ್ದೇವೆ ನಾವು. ನಮ್ಮ ಯೂನಿವರ್ಸಿಟಿಯಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಇಂಥ ಮೋಸ ಆಗಬಾರ್ದು. ಆದ್ದರಿಂದ ಬಹಳ ಟ್ರಾನ್ಸ್ಪರೆಂಟ್ ಆಗಿ ಇದು ಮೀಟ್ಗಳಾಗಬೇಕು. ಮತ್ತು ಇದರಲ್ಲಿ ಸಮಯ ಪ್ರಜ್ಞೆಗೂ ಆಳ್ವಾಸಿಗಿರುವ ನಂಟು ನಿಮಗೆ ಗೊತ್ತಿದೆ. ಹೇಳಿದಾಗೆ ಯಾವ ನಿಮಿಷದಲ್ಲಿ ಯಾವಾಗ ಸ್ಟಾರ್ಟ್ ಆಗಬೇಕು, ಹೇಗೆ ಮುಗಿಸಬೇಕು, ಯಾವ ದಿನದಲ್ಲಿ ಅದು ಹೇಗೆ ಆಗಬೇಕು, ಇದೆಲ್ಲವನ್ನು 100% ಮಿನಿಟ್ ವೈಸ್ ಇದನ್ನು ಮಾಡಬೇಕು. ತೀರ್ಪುಗಾರರು ಸರಿಯಾಗಿ ಬೇಕು, ಟೆಕ್ನಿಕಲ್ ಪರ್ಸನ್ಸ್ಗಳು ಸರಿಯಾಗಿ ಬೇಕು. ಅವರಿಗೆ ಯಾವ ಐಟಮ್ ಆಗಲಿ, ಒಂದು ಲಾಂಗ್ ಜಂಪ್ ಹಾರಬೇಕಾದ್ರೆ ಅದಕ್ಕೆ ಬೇಕಾಗೋ ಪಿಟ್ಟು, ಅದಕ್ಕೆ ಬೇಕಾಗೋ ಹೊಯ್ಗೆ, ಅಥವಾ ಯಾವುದೇ ಒಂದು ಜಂಪ್ಗಳು ಮಾಡುವಾಗ ಬೇಕಾಗುವ ಎಲ್ಲ ವ್ಯವಸ್ಥೆಗಳು, ಇದೆಲ್ಲವನ್ನು ಸಮರ್ಪಕ ರೀತಿಯಲ್ಲಿ ನಾವು ಮಾಡಬೇಕಾದ ನಮ್ಮ ಕರ್ತವ್ಯ. ಅದಕ್ಕೊಂದು ಹೊಸ ರಂಗ್ ಕೊಡೋದು ನಮ್ಮ ಕರ್ತವ್ಯ. ಇದೆಲ್ಲವನ್ನು ಮಾಡ್ತೇವೆ. ಹೊಸ ರೆಕಾರ್ಡ್ಗಳಾಗಬೇಕು. ನಿಮಗೊಂದು ಈ ರೆಕಾರ್ಡ್ ಅಂತ ಹೇಳುವಾಗ ನಾನು ಹೇಳ್ತೇನೆ, ಇದು ಒಟ್ಟಿಗೆ 23 ಐಟಮ್ ಅನ್ನು ಇಟ್ಕೊಂಡು ನಡೆಯುವಂತ 23 ವಿಭಾಗಗಳಲ್ಲಿ, ಹುಡುಗರಲ್ಲಿ 23, ಹುಡುಗಿಯರಲ್ಲಿ 23 ಇಟ್ಟುಕೊಂಡು ವಿಭಾಗದಲ್ಲಿ ಇಟ್ಟುಕೊಂಡು ಮಾಡುವ ಸ್ಪರ್ಧೆ. ಬಟ್ ಸ್ಟಿಲ್ ಸರ್, ಇಲ್ಲಿ ರಾಷ್ಟ್ರೀಯ ಪುರುಷರ ಅಥ್ಲೆಟಿಕ್ ಕ್ರೀಡಾಕೂಟ ಅನ್ನುವಂತಹ ವಿಚಾರ ಇದೆ. ಅಂದ್ರೆ ಇಲ್ಲಿ ಪುರುಷರು ಮಾತ್ರ ಇರ್ತಾರ, ಮಹಿಳೆಯರು ಬರಲ್ಲ? ಇದೊಂದು ದುರಂತ. ಓಕೆ, 81 ಬಾರಿ ಆದಂತ ಈ ಮೀಟ್ನಲ್ಲಿ ಹುಡುಗ ಹುಡುಗಿಯರ ಒಟ್ಟಿಗಿದ್ದದ್ದು ಇಷ್ಟು ತನಕ. ಇವತ್ತಿನವರೆಗೂ ನಾವು ಹೇಳ್ತೇವೆ ಹುಡುಗರು ಹುಡುಗಿಯರು ಸಮಾನರು ಅಂತ ಹೇಳಿ. ಆದ್ರೆ ಈ ವರ್ಷದ ಮೀಟ್ನಲ್ಲಿ ಎಂಥ ಒಂದು ಯಾರು ಇದನ್ನು ಮಾಡಿದಾರ, ಪುರುಷರಿಗೆ ಇದನ್ನು ಸೀಮಿತ ಮಾಡಿ ಹುಡುಗಿಯರಿಗೆ ಒರಿಸ್ಸಾದಲ್ಲಿ ಆಗೋದು, ಭುವನೇಶ್ವರದಲ್ಲಿ. ಇದು ಹುಡುಗರದ್ದು ಆಗೋದು. ಇದನ್ನು ಪ್ರತ್ಯೇಕ ಮಾಡಿದ್ದಾರೆ. ಇಲ್ಲಿ ಮಿಕ್ಸೆಡ್ ರಿಲೇ ಉಂಟು. ಈ ಮಿಕ್ಸೆಡ್ ರಿಲೇಗೆ ನಾವು ಇನ್ನು ಒರಿಸ್ಸಾಕ್ಕೆ ಹೋಗಬೇಕು. ಈ ಮೀಟ್ ಆದ್ಮೇಲೆ ನಾವು ಒರಿಸ್ಸಾಕ್ಕೆ ಹೋಗಬೇಕು. ಇನ್ನು ಹುಡುಗಿಯರ ಮೀಟ್ ಆಗೋದು ಒರಿಸ್ಸಾದಲ್ಲಿ ನಾಡ್ದು 15 ತಾರೀಕಿನ ಮೇಲೆ. ಹುಡುಗರ ಮೀಟ್ ಇಲ್ಲಿ ಆಗೋದು. ಎಂತೆಂಥ ಕಥೆಗಳು ನೋಡಿ. ಇದು ಯಾರು ಇದಕ್ಕೆಲ್ಲ ಆಲೋಚನೆ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಇಲ್ಲಿ 23 ಐಟಮ್ಗಳಿದೆ. ಇದರಲ್ಲಿ ಸರಿಯಾದ ರೀತಿಯಲ್ಲಿ ನಡೀಬೇಕು. ರೆಕಾರ್ಡ್ಗಳಾಗಬೇಕು. ರೆಕಾರ್ಡ್ ಅಂತ ಹೇಳುವಾಗ ಹೇಳಿದೆ, ಇದು ಸಹ ಸಾರ್ವಜನಿಕ ಮತ್ತು ನಿಮಗೆ ಗೊತ್ತಿರಬೇಕು. ಮಂಗಳೂರು ಯೂನಿವರ್ಸಿಟಿಯಲ್ಲಿ ಹುಡುಗರದ್ದು 23, ಹುಡುಗಿಯರದ್ದು 23, 46 ಐಟಮ್ಗಳಿದೆ ಅಥ್ಲೆಟಿಕ್ಗೆ ಸಂಬಂಧಪಟ್ಟದ್ದು. ಇದರಲ್ಲಿ ನಾನು ಅಹಂಕಾರದಲ್ಲಿ ಹೇಳುವುದಲ್ಲ, ಕೈ ಮುಗಿದು ಹೇಳ್ತಾ ಇರೋದು. 45 ರೆಕಾರ್ಡ್ ನಮ್ಮ ಆಳ್ವಾಸಿನ ಮಕ್ಕಳದಿದೆ. ಒಂದು ರೆಕಾರ್ಡ್ ಹೆಪತ್ಲಾನ್ನ ಪ್ರಿಯದರ್ಶಿನಿಯ ರೆಕಾರ್ಡ್ ನಮ್ಮ ಕೈಯಲ್ಲಿಲ್ಲ. ಮತ್ತೆ 45 ರೆಕಾರ್ಡ್ ನಮ್ಮ ಕೈಯಲ್ಲಿ ಉಂಟು. ಆಮೇಲೆ ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ಆಗುವಾಗ ಇವತ್ತು 46 ರೆಕಾರ್ಡ್ಗಳಿದೆ. ಇದರಲ್ಲಿ 15 ರೆಕಾರ್ಡ್ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಉಂಟು. 12 ರೆಕಾರ್ಡ್ ಹುಡುಗರದು, 3 ರೆಕಾರ್ಡ್ ಹುಡುಗಿಯರದು. ಈ 15 ರೆಕಾರ್ಡ್ ಕೂಡ ಮಾಡಿದವರು ಯಾರು ಕೇಳಿದರೆ ಆಳ್ವಾಸಿನ ವಿದ್ಯಾರ್ಥಿಗಳು ಅಂತ ಹೇಳಲಿಕ್ಕೆ ನಾನು ಖುಷಿ, ಭಾಳ ಹೆಮ್ಮೆಯೂ ಕೂಡ ನನಗೆ ಇದೆ. ಈ ವರ್ಷವೂ ಕೂಡ ಈ ಮೀಟ್ನಲ್ಲಿ ತುಂಬ ರೆಕಾರ್ಡ್ಗಳಾಗಬೇಕು. ಹಾಕ್ಕೊಂಡು ಹೊಸ ಯಾಕೆಂದರೆ ಒಂದು ರೆಕಾರ್ಡ್ 25-50 ವರ್ಷದಲ್ಲಿ ಇರುವುದಿಲ್ಲ. ಇದು ನಮ್ಮ ಸೋಲು, ನಮ್ಮ ಯುವಶಕ್ತಿಯ ಸೋಲು. ನೀವು ಮಂಗಳೂರು ಯೂನಿವರ್ಸಿಟಿ ತೆಗೀರಿ, ಒಂದು ಹೈ ಜಂಪ್ನಲ್ಲಿ ಕೆಲವು ರೆಕಾರ್ಡ್ಗಳು ಹಿಂದೆ 25 ವರ್ಷದಿಂದ 30 ವರ್ಷದಿಂದ ಪೂವಮ್ಮನ ರೆಕಾರ್ಡ್ ಮುರಿದದ್ದು ನಾವು ಈಗ ಈ ಸಲ ಮುರಿದದ್ದು. ಇಂಥ ರೆಕಾರ್ಡ್ಗಳಿದೆ. ಕ್ರೀಡೆ ಬೆಳೀಬೇಕಾ, ಹೊಸ ಪದಕ ಆಗಬೇಕಾ, ಅದು ವರ್ಷ ಯೂನಿವರ್ಸಿಟಿಗಳಲ್ಲಿ ರೆಕಾರ್ಡ್ ಮುರಿದು ಮುಂದೆ ಹೋಗಬೇಕು. ಒಬ್ಬ ನಮ್ಮ ರಷ್ಯಾದ ಒಬ್ಬ ಪೋಲ್ ವಾಲ್ಟ್ ಹಾರುವವನನ್ನು ಕೇಳಿ, ಹೈ ಜಂಪ್ ಹಾರುವವನು ಕೇಳಿ, ಒಂದೇ ವರ್ಷದಲ್ಲಿ 11 ಬಾರಿ ರೆಕಾರ್ಡನ್ನು ಮುರಿದಿದ್ದಾನೆ. ಇದು ನಿಜವಾದ ಒಂದು ಇದು. ಹೀಗೆ ರೆಕಾರ್ಡ್ ಆದರೆ ಅದು ಕ್ರೀಡೆಗೆ ಮುಂದೆ ತುಂಬ ಭವಿಷ್ಯ ಇದೆ. ಆದ್ದರಿಂದ ಈ ಸಲ ಒಳ್ಳೆ ಕೆಲವು ರೆಕಾರ್ಡ್ಗಳಾಗಬೇಕು. 3111 ಜನ ಕ್ರೀಡಾಪಟುಗಳು ಇವತ್ತು ಪುರುಷರು ಬಂದಿದ್ದಾರೆ ನಮ್ಮ ಮೂಡುಬಿದಿರೆಗೆ. ಇದು ಕೂಡ ದಾಖಲೆ. ಇಷ್ಟ ತನಕದ 81 ವರ್ಷದ ಕ್ರೀಡಾಕೂಟದಲ್ಲಿ ಪುರುಷರು 3111 ಜನ ಎಲ್ಲೂ ಬಂದದ್ದಿಲ್ಲ. ಇದು ದಾಖಲೆ. ನಮಗೆ ಟೀಮ್ ಚಾಂಪಿಯನ್ಶಿಪ್ ಬರಬೇಕು ಅಂತ ಬಹಳ ಆಸೆ ಇದೆ. ಹಲವಾರು ಬಾರಿ ನಾವು ಟೀಮ್ ಚಾಂಪಿಯನ್ಶಿಪ್ ಮಂಗಳೂರು ಯೂನಿವರ್ಸಿಟಿ ಪಡೆದಿದ್ದೆ. ಅದು ಕೂಡ 178 ಪಾಯಿಂಟ್ನಲ್ಲಿ ನಾವು ಒಮ್ಮೆ ಪಡೆದಿದ್ದೇವೆ. ಅದು ಕೂಡ ಇಷ್ಟ ತನಕ ರೆಕಾರ್ಡ್ ಆಗಿ ಉಂಟು. 178 ಪಾಯಿಂಟನ್ನು ಹಿಡಿದುಕೊಂಡು ಸಮಗ್ರ ಪ್ರಶಸ್ತಿಯನ್ನು ಪಡೆದದ್ದು ಇದು ಕೂಡ ರೆಕಾರ್ಡ್ ಆಗಿದೆ. ಒಂದು ಯೂನಿವರ್ಸಿಟಿಯಲ್ಲಿ ಅತಿ ಹೆಚ್ಚು ರೆಕಾರ್ಡ್ ಮಂಗಳೂರು ಯೂನಿವರ್ಸಿಟಿ ಹೆಸರಿನಲ್ಲಿ ಇವತ್ತು 15 ರೆಕಾರ್ಡ್ಗಳಿರುವುದು. ಇದೆಲ್ಲ ತುಂಬ ಹಲವಾರು ರೆಕಾರ್ಡ್ಗಳು ಇವತ್ತು ನಮ್ಮ ಮಂಗಳೂರು ಯೂನಿವರ್ಸಿಟಿ ಹೆಸರಿನಲ್ಲಿ ನಮ್ಮ
ಸಂಸ್ಥೆ ಮಾಡಿದ್ದು ತುಂಬಾ ಇದೆ ಸ್ವಾಮಿ. ನಿಜ, ಈ ಸಲ ಅದೆಲ್ಲ ಆಗಬೇಕು ಅಂತ ನಮ್ದು ಆಸೆ. ನಿಜ ಸರ್, ಹೆಮ್ಮೆ ಇದೆ ಸರ್, ಹೆಮ್ಮೆ ಇದೆ ತಮ್ಮಗಳ ಸಾಧನೆಯ ಬಗ್ಗೆ, ಜೊತೆಗೆ ತಮ್ಮ ಮಕ್ಕಳು ಮಾಡಿರುವಂತಹ ಸಾಧನೆಯ ಬಗ್ಗೆ ಕೂಡ. ಜೊತೆಗೆ ಈ ಒಂದು ಸ್ಪೋರ್ಟ್ಸ್ ಮೀಟ್ ನಲ್ಲಿ ಭಾಗವಹಿಸೋದ್ರಿಂದ ಖೇಲೋ ಇಂಡಿಯಾ ಜೊತೆಗೆ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾನಿಲಯಗಳ ಕ್ರೀಡಾಕೂಟಕ್ಕೆ ಮಾನದಂಡ ಆಗುತ್ತೆ ಇದು ಬಹುಶಃ ಅಲ್ವಾ? ಇದು ಈ ಮೀಟ್ ಆದ್ಮೇಲೆ ಇದರಿಂದ ಸಿಲೆಕ್ಟ್ ಆದಂತ ವ್ಯಕ್ತಿಗಳು ನಮ್ಮ ಖೇಲೋ ಇಂಡಿಯಾಕ್ಕೆ ಇನ್ನೀಗ ಫೆಬ್ರವರಿಯಲ್ಲಿ ಏನೋ ಇದೆ ಬೆಂಗಳೂರಿನಲ್ಲಿ ಆಗುತ್ತದೆ ಈ ಸಲ, ಅಲ್ಲಿಗೆ ಸಿಲೆಕ್ಟ್ ಆಗ್ತಾರೆ, ನಮ್ಮ ಅಥ್ಲೆಟಿಕ್ಸ್ ನಲ್ಲಿ ಸಿಲೆಕ್ಟ್ ಆಗ್ತಾರೆ. ಬಹಳ ಮುಖ್ಯವಾಗಿ ಈಗ ಇವತ್ತು ಹೇಗೆ ನಮ್ಮ ದೇಶದಲ್ಲಿ ಆಲ್ ಇಂಡಿಯಾ ಯೂನಿವರ್ಸಿಟಿ ಮೀಟ್ ಆಯ್ತಾ, ಮುಂದೆ ಇಡೀ ಜಗತ್ತನ್ನು ಇಟ್ಟುಕೊಂಡು ಇಡೀ ವಿಶ್ವದ ಯೂನಿವರ್ಸಿಟಿಗಳ ಮೀಟ್ ಇವತ್ತು ಒಲಿಂಪಿಕ್ ಇವತ್ತು ಆಗ್ತದೆ. ಅದು ಮುಂದೆ ಮೇನಲ್ಲಿ ಆಗುವಂಥದ್ದು. ಇದಕ್ಕೆ ಇಲ್ಲಿ ಸಿಲೆಕ್ಟ್ ಆಗಲಿಕ್ಕೆ ಉಂಟು. ಈ ಮಕ್ಕಳು ಸಿಲೆಕ್ಟ್ ಆಗಿ ಇವರನ್ನು ಇನ್ನು 5 ತಿಂಗಳು ಕಾಲದಲ್ಲಿ ಜಾಗತಿಕ ಮಟ್ಟದಲ್ಲಿ ನಾವು ಬೆಳೆಸಬೇಕು. ಇದರ ನಡುವಿನಲ್ಲಿ ಏಷ್ಯನ್ ಟೂರ್ನಮೆಂಟ್ ಸಹ ಬರ್ತದೆ. ಇದೆಲ್ಲಕ್ಕೆ ಬುನಾದಿ ಯಾವುದು ಕೇಳಿದ್ರೆ ಇಲ್ಲಿಂದ ಈಗ ನಮ್ಮ ನಾಡಾಗುವ ಮೀಟ್ನಲ್ಲಿ ಇವರು ನೋಡಿಕೊಂಡು ಇನ್ನು ಮುಂದೆ ಅವರ ಭವಿಷ್ಯಗಳಿದೆ. ಓಕೆ ಅಲ್ವಾ? ಓಕೆ 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 ನಿಜವಾಗ್ಲೂ ಕೂಡ ಸರ್ ಖುಷಿ ಆಗುತ್ತೆ. ಈ ಒಂದು ನಿರ್ಧಾರವನ್ನು ತಾವು ತೆಗೆದುಕೊಂಡಿದ್ದೀರಾ, ಸವಾಲನ್ನು ತಾವು ಸ್ವೀಕರಿಸಿದ್ದೀರಾ. ಜೊತೆಗೆ ಈ ಒಂದು ಕಾರ್ಯಕ್ರಮ ಅಂತ ಬಂದಾಗ ಇಲ್ಲಿ ಪ್ರತಿದಿನ ನಾನು ಕೇಳ್ಪಟ್ಟೆ ಸಂಜೆ ಆಕರ್ಷಕವಾಗಿರುವಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಅಲ್ವಾ ಸರ್? ಇದು ಯಾವ ರೀತಿ ಇದೆ? ಬೆಳಿಗ್ಗೆ ಉದ್ಘಾಟನೆ ಯಾರು ಮಾಡ್ತಾರೆ, ತದನಂತರ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನು ಏನು ವಿಚಾರ ಎತ್ತ? ಎಸ್ ಸರ್, ಬಹಳ ಮುಖ್ಯವಾಗಿ ಇವತ್ತು ಮಂಗಳವಾರ ದಿವಸ 6 ಗಂಟೆಗೆ ಸರಿಯಾಗಿ ನಮ್ಮ ಉದ್ಘಾಟನಾ ಸಮಾರಂಭ ನಡೀತದೆ. ಈ ಉದ್ಘಾಟನಾ ಸಮಾರಂಭದಲ್ಲಿ ಬಂದಂಥ ಒಂದು 400ರಷ್ಟು ಇದ್ದಂಥ ಯೂನಿವರ್ಸಿಟಿಗಳ ಪಥಸಂಚಲನ ನಡೀತದೆ. ಅಷ್ಟು ಆಗುವುದು ಮಾತ್ರ ಅಲ್ಲ, ಇದು ಫಾಲೋಡ್ ವಿತ್ ಸಾಂಸ್ಕೃತಿಕವಾದಂಥ ಒಂದು ಜಾಥಾವು ನಡೀತದೆ. ಅದು ಕೂಡ ಪಥಸಂಚಲನದಲ್ಲಿ ಬರ್ತದೆ. 4ನೇ ತಾರೀಕಿಗೆ ಇದು ಸಂಜೆ 6 ಗಂಟೆಗೆ ಸರಿಯಾಗಿ ಸ್ವರಾಜ್ಯ ಮೈದಾನದಲ್ಲಿ ಪ್ರಾರಂಭ ಆಗುವುದು. ಇದರಲ್ಲಿ ಒಂದು 150 ತಂಡಗಳು, ಸಾಂಸ್ಕೃತಿಕವಾದಂಥ ತಂಡಗಳು ಬರ್ತದೆ. ಉದಾಹರಣೆಗೆ ನಮ್ಮ ದಕ್ಷಿಣ ಜಿಲ್ಲೆಯ ಕೊಂಬೆ ಒಂದು 30ಕ್ಕೂ ಮಿಕ್ಕಿದ ಕೊಂಬು, ಒಂದು ನಮ್ಮ ತಟ್ಟಿರಾಯ ಇದ್ದರೆ ಒಂದು 50-60 ತಟ್ಟಿರಾಯಗಳು, 81ಕ್ಕೆ ವಿಶೇಷವಂತ ಒತ್ತನ್ನು ಕೊಟ್ಟಿದ್ದೇವೆ. ಕೊಟ್ಟುಕೊಂಡು ಒಂದು ಸಾಧಾರಣ 6-7 ಸಾವಿರ ಜನ ಇದ್ದುಕೊಂಡು ನಡೆಯುವಂಥ ಪಥಸಂಚಲನದ ಸಾಂಸ್ಕೃತಿಕ ಪಥಸಂಚಲನ, ಇದಕ್ಕೆ ಬೇರೆ ಬೇರೆ ರಂಗುಗಳನ್ನು ಕೊಟ್ಟಿದ್ದೇವೆ. ಇದು ನಡೀತಾ ಹೋಗ್ತದೆ. ಹೋಗಿ ಒಂದು ಸುಡುಬದ್ದು ಆಚೆಯಿಂದ ಉದ್ಘಾಟನಾ ಸಮಾರಂಭ ಬಹಳ ಕಲರ್ಫುಲ್ ಆಗಿ ಮಾಡಿ ಇದಕ್ಕೊಂದು ಉತ್ತೇಜನ ಕೊಡಬೇಕು ಅಂತ ಒಂದು ಆಸೆ ಇದೆ. ಆಮೇಲೆ ದಿನನಿತ್ಯ ಅದು ಯಥಾ ಪ್ರಕಾರ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಎಲ್ಲ ಈವೆಂಟ್ಗಳು ಸರಿಯಾಗಿ ನಡೀಬೇಕು, ಹಿಟ್ಸ್ಗಳು ನಡೀಬೇಕು. ಸಂಜೆ ಹೊತ್ತಿನಲ್ಲಿ ಅವರಿಗೆ ಗೌರವ ಕೊಡಬೇಕು, ಗೌರವಾಂತ ನೆಲೆಯಲ್ಲಿ ಕೊಡಬೇಕು, ಏನು ಗುಟ್ಟಿನಲ್ಲಿ ಏನಾದರೂ ಕೊಡೋದಲ್ಲ. ಆ ವಿನ್ ಆದಂಥ ವ್ಯಕ್ತಿಯನ್ನು ಅಷ್ಟೇ ಗಂಭೀರವಾಗಿ ನಾವು ಅಷ್ಟೇ ಸಾಂಸ್ಕೃತಿಕವಾಗಿ ಅವರಿಗೆ ಒಂದು ಆ ಸೆರೆಮನಿಯನ್ನು ನಾವು ಮಾಡಬೇಕಾದ ನಮ್ಮ ಕರ್ತವ್ಯ. ಅಲ್ಲಿ ಅವನಿಗೆ ತುಂಬ ಬೂಸ್ಟ್ ನಾವು ಕೊಡಬೇಕಾಗಿದೆ. ಅದರ ಜೊತೆ ಈ ಸಲ ನಿಮಗೆ ಗೊತ್ತುಂಟು, ಏನಿದ್ರೂ ಕೂಡ 9:30-10 ಗಂಟೆವರೆಗೆ ನಾವು ಕಾರ್ಯಕ್ರಮವನ್ನು ಎಂಡ್ ಮಾಡಬೇಕು. ಹಾಗಿರುವಾಗ ಒಂದು ಇತಿಮಿತಿಯಲ್ಲಿ 1-1.5-2 ಗಂಟೆ ಇಡೀ ದೇಶದಿಂದ ಬಂದವರಿಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡಬೇಕು. ನಮ್ಮ ವಿದ್ಯಾರ್ಥಿಗಳು ಅದಕ್ಕೆ ತಯಾರಾಗಿ ನಿಂತಿದ್ದಾರೆ, ಅದನ್ನು ಕೊಡುವವರಿದ್ದಾರೆ. ಇದರ ಒಟ್ಟಿಗೆ ಸ್ವಲ್ಪ ಜಾಗೋ ಹಿಂದೂಸ್ತಾನಿ ಅಂತೇಳಿ ಒಂದು ಹಿಂದಿ ಪದಗಳನ್ನು ಹಾಡುವಂಥ ಪೂನನಿಂದ ಒಂದು ತಂಡ ಬರ್ತದೆ. ಇದೆಲ್ಲ ಮಾಡಿಕೊಂಡು ನಮ್ಮ ಸಾಂಸ್ಕೃತಿಕ ಹಂಗಾಗಿ ಇಡೀ ಒಂದು ಆವರಣಕ್ಕೆ ನಾವೊಂದು ಇಡೀ 5 ದಿನ ಕಾಲ ಬಹಳ ಜೀವ ಕೊಡುವಂಥ ಕೆಲಸ ಆಗಬೇಕು. ಈ ಸಲ ಫ್ಲಡ್ ಲೈಟ್ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕೆ ಮಾಡಲಿಕ್ಕೆ ಹೋಗಲಿಲ್ಲ ಅಂತ ಹೇಳಿದ್ರೆ ಇದೇ ನೀವು ಹೇಳಿದಂಥ 3 ಪದದ ಒಂದು ಸಮಸ್ಯೆ. ಅದಕ್ಕಾಗಿ ಇನ್ನು ಪುನಃ ನಮ್ಮನ್ನು ಅದಕ್ಕೆ ಬೊಟ್ಟು ಮಾಡೋದು ಬೇಡ. ನಾವು ಯಥಾ ಪ್ರಕಾರ ನಮ್ಮ ಜಿಲ್ಲಾಡಳಿತ ಹೇಳುವಂಥ ವಿಷಯವನ್ನು ನಮ್ಮ ರಾಜ್ಯ ಸರ್ಕಾರ ಏನು ಹೇಳ್ತದೆ 10 ಗಂಟೆಯ ಒಳಗೆ 9 ಗಂಟೆ ಒಳಗೆ ನಾವು ಎಲ್ಲ ನಮ್ಮ ಕಾರ್ಯಕ್ರಮವನ್ನು ಮುಗಿಸುವವರಿದ್ದೇವೆ. ನಾನು ಕೈ ಮುಗಿದು ಬೇಡುವುದಿಷ್ಟೇ, ಜನಗಳು ನಾಡ್ದು ನಮ್ಮ ಉದ್ಘಾಟನಾ ಸಮಾರಂಭಕ್ಕೆ ಬರಬೇಕು. ಅದು ಕರೆಕ್ಟ್ ಸಾಮಿಗೆ ಬರಬೇಕು. 5:30 ಗಂಟೆ ಒಳಗೆ ಪ್ರವೇಶ ಮಾಡಬೇಕು. ಸರಿಯಾದ ಜಾಗದಲ್ಲಿ ಕೂತ್ಕೊಳ್ಬೇಕು. ಇಡೀ ನಮ್ಮ ಉದ್ಘಾಟನಾ ಕಾರ್ಯಕ್ರಮ 1-2 ಗಂಟೆ ಇರ್ಬೋದು. ಅದೆಲ್ಲವನ್ನು ವೀಕ್ಷಿಸಬೇಕು. ಆದಷ್ಟು ನಿಮ್ಮ ಮಕ್ಕಳನ್ನು ಯುವ ಪೀಳಿಗೆಯನ್ನು ತರಬೇಕು. ಅಲ್ಲಿ ಕೂತ್ಕೊಂಡು ಅದನ್ನು ನೋಡಬೇಕು. ಇದನ್ನು ಇಡೀ ನೋಡುವುದೇ ಒಂದು ಚಂದ, ಅದು ಆಗಬೇಕು ಎಂಬುದೇ ನಮ್ಮ ಆಸೆ. ಅದೊಂದು ಮಾತ್ರ ನಾಡ್ದು ಮಂಗಳವಾರ ಸಂಜೆ 5:30 ಗಂಟೆಗೆ ಸ್ವರಾಜ್ಯ ಮೈದಾನಕ್ಕೆ ಎಲ್ಲರೂ ಬರಬೇಕು. ಬಂದು ಅಲ್ಲಿ ಕೂತ್ಕೊಂಡು 1.5 ಗಂಟೆ ಆ ಇಡೀ ಒಂದು ಉದ್ಘಾಟನಾ ಸಮಾರಂಭವನ್ನು ನೋಡಬೇಕು. ಮತ್ತೆ ಎಲ್ಲರೂ ಸ್ವಲ್ಪ ದಿನ ಒಂದು ಪತ್ರಿಕೆಯನ್ನು ಓದಿಕೊಂಡು ಏನಾಗಿದೆ, ಯಾರು ಫಸ್ಟ್ ಬಂದರು, ಯಾರು ಸೆಕೆಂಡ್ ಥರ್ಡ್ ಬಂದರು, ಯಾರು ರೆಕಾರ್ಡ್ ಮಾಡಿದರು, ಯಾರು ಟೀಮ್ ಚಾಂಪ್ ಅನ್ನು ಹೊಡೆದರು ಅಂತ ನೋಡಬೇಕು. ಸಾಧ್ಯ ಆದರೆ ಸಂಜೆ ಹೊತ್ತಿನಲ್ಲಿ ಬಂದು ಆ ಮಾಸ್ಟರ್ ಆಫ್ ಸೆರೆಮನಿಯನ್ನು ನೋಡಬೇಕು. ಒಟ್ಟು ಕಂಬಳ ಹೇಗೆ ಅಷ್ಟು ವೈಭವೀಕರಣ ಆಗ್ತಾ ಉಂಟಾ, ಅದೇ ರೀತಿ ಮನುಷ್ಯರ ಈ ಕ್ರೀಡಾಕೂಟವು ಅಷ್ಟೇ ಚಂದ ರೀತಿಯಲ್ಲಿ ನಡೀಲಿ ಅಂತ ನನ್ನ ಆಶೆ.
ಬ್ಯೂಟಿಫುಲ್ ಸರ್. ಥ್ಯಾಂಕ್ ಯು ಸೋ ಮಚ್. ಮೋಹನ್ ಆಳ್ ಅವರು ಅಧಿಕೃತವಾಗಿ ತಮ್ಮೆಲ್ಲರನ್ನ ಕರೆದಿದ್ದಾರೆ, ಆಹ್ವಾನ ಮಾಡಿದ್ದಾರೆ. ದಯಮಾಡಿ ಎಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ ಬರಬೇಕು. ಮಂಗಳವಾರದಂದು ಸ್ವರಾಜ್ ಮೈದಾನ ಮೂಡುಬಿದ್ರೆಯಲ್ಲಿ ಈ ಒಂದು ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ನಡೀಲಿಕ್ಕಿದೆ. ಯಾಕಂದ್ರೆ ಈ ಒಂದು ಮೋಹನ್ ಆಳ್ ಅವರು ಹೇಳಿದ್ರು, ಕಾಲೇಜಿನ ಇಡೀ ಆವರಣ ಬಣ್ಣ ಬಣ್ಣದ ರಂಗಿನಿಂದ ಕಂಗೊಳಿಸ್ತಿರುತ್ತೆ ಅನ್ನುವಂಥದ್ದು. ಕೇವಲ ಮೂಡುಬಿದ್ರೆ ಸ್ವರಾಜ್ ಮೈದಾನ ಮಾತ್ರ ಅಲ್ಲ, ನಮ್ಮ ಮಂಗಳೂರಿನ ಮನಗಳಲ್ಲೂ ಕೂಡ ಈ ಒಂದು ರಂಗು ಇರುತ್ತೆ. ಯಾಕಂದ್ರೆ 2-3 ವರ್ಷಗಳ ನಂತರ ನಾವು ಇಂತಹ ಒಂದು ಅದ್ಭುತವಾಗಿರುವಂತಹ ಒಂದು ಸಮಾರಂಭಕ್ಕೆ, ಅದ್ದೂರಿಯಾಗಿರುವಂತಹ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ. ಜೊತೆಗೆ ತುಂಬಾ ದೊಡ್ಡ ಮಟ್ಟದ ಸವಾಲು. ಈ ಹಿಂದಿನೂ ಕೂಡ ಮೋಹನ್ ಆಳ್ ಅವರು ಅಂತ ಬಂದಾಗ ಅನೇಕ ಹೋರಾಟಗಳನ್ನ, ಅನೇಕ ವಿಚಾರಗಳನ್ನ, ಇಂತಹ ಸವಾಲುಗಳನ್ನ ಮೆಟ್ಟಿ ನಿಂತೆ ಬಂದವರು. ತದನಂತರ ಮತ್ತೊಂದು ಸವಾಲನ್ನ ಈಗ ಎದುರಿಸಲಿಕ್ಕೆ ಹೊರಟಿದ್ದಾರೆ. ನಾವೆಲ್ಲರೂ ಕೂಡ ಇವರ ಜೊತೆಯಾಗಿರ್ಬೇಕು, ಸಹಕಾರವನ್ನ ನೀಡಬೇಕು. ಜೊತೆಗೆ ಈ ಒಂದು ಅದ್ಭುತವಾಗಿರುವಂತಹ ಸ್ಪೋರ್ಟ್ಸ್ ಮೀಟ್ ಏನಿದೆ, ಇದು ಅತ್ಯದ್ಭುತವಾಗಿರುವಂತಹ ಯಶಸ್ಸನ್ನ ಕಾಣಬೇಕು. ಜೊತೆಗೆ ನಮ್ಮ ದೇಶದಲ್ಲೂ ಕೂಡ ನಮ್ಮ ಮೋಹನ್ ಆಳ್ವ ಅವರು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮಾಡಿರುವಂತಹ ಈ ಒಂದು ಸ್ಪೋರ್ಟ್ಸ್ ಮೀಟ್ ಯಾವತ್ತೂ ಕೂಡ ನೆನಪಿನಲ್ಲಿ ಉಳಿಯುವಂತಹ ಒಂದು ಅದ್ಭುತವಾಗಿರುವಂತಹ ಕಾರ್ಯಕ್ರಮಗಳು ಆಗಬೇಕು. ಜೊತೆಗೆ ಅದಕ್ಕೆ ನಮ್ಮ ಸರ್ಕಾರದ ಸಪೋರ್ಟ್ ಕೂಡ ಬೇಕು. ಸರ್ಕಾರವು ಕೂಡ ಅಪಾರವಾಗಿರುವಂತಹ ನಮಗೆ ಗೌರವ ಇದೆ ಘನ ಸರ್ಕಾರದ ಮೇಲೆ. ಆದ್ರೆ ಈ ಕ್ರೀಡಾ ಕ್ಷೇತ್ರ ಅಂತ ಬಂದಾಗ ಯಾಕೆ ತಾವುಗಳು ಇದನ್ನ ಸ್ವಲ್ಪ ಯಾಕೆ ಇದರ ಬಗ್ಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇಲ್ಲ ಅನ್ನೋದು ತುಂಬಾ ಬೇಸರ. ಇದನ್ನೆಲ್ಲ ಕೇಳಿದಾಗ ತುಂಬಾನೇ ಬೇಸರ ಆಯಿತು. ತದನಂತರ ನಮ್ಮ ಜಿಲ್ಲೆಯಲ್ಲಿ ಅತ್ಯದ್ಭುತವಾಗಿರುವಂತಹ ಕೆಲಸ ಕಾರ್ಯವನ್ನು ಮಾಡಿರುವಂತಹ ಸಾಧಕರಿದ್ದೀರಾ, ದಾನಿಗಳಿದ್ದೀರಾ. ಒಂದು ಒಳ್ಳೆಯ ಕಾರ್ಯಕ್ಕೆ ಹೊರಟಾಗ ತಾವೆಲ್ಲರೂ ಕೂಡ ಜೊತೆಯಲ್ಲಿ ಇರ್ತೀರಾ ಅನ್ನುವಂತಹ ಒಂದು ನಂಬಿಕೆ ಇದೆ. ಆ ನಂಬಿಕೆಯಿಂದ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಜೊತೆಗೆ ಕೊನೆಯದಾಗಿ ಸರ್, ನಮ್ಮ ಕುಡ್ಲ ಈ ಚಾನೆಲ್ನ ಬಗ್ಗೆ ನಾನು ಖಂಡಿತ ಹೇಳಬೇಕನ್ನ ಧರ್ಮ. ಇವತ್ತು ಕರ್ಕೇರ ಬ್ರದರ್ಸ್ ಮಾಡುವ ಕೆಲಸವನ್ನು ನಾನು 1999 ಇಸವಿನಲ್ಲಿ ತುಳುವಿನಲ್ಲಿ ಪ್ರಾರಂಭ ಆದ ಕಾರ್ಯಕ್ರಮ ಮುಂದೆ ಹೇಗೆ ಬೆಳೀತು ಎಂಬುದನ್ನು ನಾವೆಲ್ಲ ವೀಕ್ಷಣೆ ಮಾಡಿಕೊಂಡು ಬಂದವರು. ನಮ್ಮ ಇಡೀ ನುಡಿಸಿರಿ ವಿರಾಸತ್ನಲ್ಲಿ ನೀವು ತೆಗೆದುಕೊಂಡ ಜವಾಬ್ದಾರಿ ಅದನ್ನು ಇಡೀ ಜಾಗತಿಕ ಮಟ್ಟದಲ್ಲಿ ತೋರಿಸಿಕೊಳ್ಳುದು. ಇವತ್ತಿಗೂ ಪ್ರತಿದಿನವೂ ಸಂಜೆ ಹೊತ್ತಿನಲ್ಲಿ ಒಂದು ಚಾನೆಲನ್ನು ನಮಗಾಗಿಯೇ ಬಿಟ್ಟಿದ್ದೀರಿ, ಅದು ನಡೀತಾ ಇರೋದನ್ನು ನಾನು ಗಮನಿಸ್ತಾ ಇದ್ದೇನೆ. ಇದೆಲ್ಲ ನನಗೆ ಬಹಳ ದೊಡ್ಡ ಗೌರವ ಇದೆ. ಇವತ್ತು ಇಂಥ ಸಂದರ್ಭದಲ್ಲೂ ನೀವು ನಿಮ್ಮ ಜವಾಬ್ದಾರಿಯನ್ನು ಸಮರ್ಪಕ ರೀತಿಯಲ್ಲಿ ನೀವು ಮಾಡಿದ್ದೀರಿ. ಇವತ್ತು ದಿನ ಇಲ್ಲದಿದ್ದರೂ ನೀವು ಇವತ್ತೇ ಇಂಥ ಒಂದು ಮಾಹಿತಿಯನ್ನು ಜನರಿಗೆ ಕೊಡ್ತಿದ್ದೀರಿ. ನನಗೆ ಬಹಳ ಸಂತೋಷ. ನಿಮ್ಮ ಸಹಕಾರ ನಾಡ್ದು ಸಂಪೂರ್ಣ ಇದೆ. ನಾನು ವೀಕ್ಷಕರಲ್ಲೂ ವಿನಂತಿಸುವುದು ಇಷ್ಟೇ, ಕರ್ಕೇರ ಬ್ರದರ್ಸ್ ಇವತ್ತು ನಮ್ಮ ಕುಡ್ಲದ ಮುಖಾಂತರ ಏನು ಮಾಡ್ತಾ ಇದ್ದಾರೆ, ಏನು ಜಾಗೃತಿ, ಅದು ಧಾರ್ಮಿಕವಾಗಿರ್ಬೋದು, ಬೇರೆ ಬೇರೆ ವಿಚಾರದಲ್ಲಿ ಇರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಇವತ್ತು ಕ್ರೀಡಾ ಕ್ಷೇತ್ರದಲ್ಲಿ ಮಾಡುವ ಜಾಗೃತಿಯನ್ನು ಗಮನಿಸಬೇಕು. ಇವತ್ತು ನಾಡ್ದು 5 ದಿವಸ ಬೇರೆ ಬೇರೆ ಸಮಯದಲ್ಲಿ ನಮ್ಮ ಇಡೀ ಕ್ರೀಡಾಕೂಟವನ್ನು ತೋರಿಸ್ತಾ ಇದ್ದಾರೆ. ತಾವೆಲ್ಲದನ್ನು ನೋಡಬೇಕು, ನೋಡಿ ಅವರನ್ನು ಹರಿಸಬೇಕು ಅಂತ ನನ್ನ ಜೊತೆಗೆ ತಮ್ಮ ಒಂದು ಸಾಧನೆ, ತಾವು ಸವಾಲುಗಳನ್ನು ಮೆಟ್ಟಿ ನಿಂತು ಬರ್ತಾ ಇರುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಯಾವತ್ತೂ ಕೂಡ ಮಾದರಿ ಸರ್. ಟ್ರೂ ಯೂತ್ ಐಕಾನ್ ಅನ್ನುವಂಥದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಒನ್ಸ್ ಅಗೇನ್ ಅಭಿನಂದನೆಗಳು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ತಮ್ಮ ಈ ಬದಲಾವಣೆ ಜೊತೆಗೆ ಕ್ರಾಂತಿಕಾರಿಯಾಗುವಂಥ ಬೆಳವಣಿಗೆಗಳು ಮತ್ತಷ್ಟು ಮುಂದುವರಿಲಿ ಆ್ಯಂಡ್ ಯುವ ಜನರನ್ನ ಬಡಿದೆಬ್ಬಿಸಿ ಸರ್, ಇಲ್ಲದಿದ್ರೆ ಮಲಗ್ತಾರೆ. ಧನ್ಯವಾದಗಳು ಸರ್, ಧನ್ಯವಾದಗಳು. ಇದು ಡಾಕ್ಟರ್ ಎಂ ಮೋಹನ್ ಆಳ್ ಅವರು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರು. ಇದೀಗ 81ನೇ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯ ಅಥ್ಲೆಟಿಕ್ ಚಾಂಪಿಯನ್ಶಿಪ್ 2022 ಮೂಡುಬಿದ್ರೆಯ ಸ್ವರಾಜ್ ಮೈದಾನದಲ್ಲಿ ಮಂಗಳವಾರದಿಂದ ಪ್ರಾರಂಭವಾಗಲಿಕ್ಕಿದೆ. ಜನವರಿ 4ರಿಂದ 7ನೇ ತಾರೀಕಿನವರೆಗೆ ನಡೆಯಲಿರುವಂತಹ ಒಂದು ಅದ್ಭುತವಾಗಿರುವಂತಹ ಈ ಒಂದು ಕಾರ್ಯಕ್ರಮ ನಾವೆಲ್ಲರೂ ಕೂಡ ಹೋಗಬೇಕು, ಜೊತೆಗೆ ಪ್ರೋತ್ಸಾಹವನ್ನ ಮಾಡಬೇಕು. ನಾವೆಲ್ಲರೂ ಕೂಡ ಈ ಒಂದು ಅತ್ಯದ್ಭುತವಾಗಿರುವಂತಹ ಒಂದು ಸ್ಪೋರ್ಟ್ಸ್ ಮೀಟ್ ಏನಿದೆ ಯಶಸ್ಸಾಗಲಿ ಅನ್ನುವಂತಹ ಆಶಯದೊಂದಿಗೆ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.